ಯುವಶಕ್ತಿ ಸಂಭ್ರಮ ಮಜ್ಜಾರಡ್ಕ ಶ್ರೀ ವಿಷ್ಣು ಯುವಶಕ್ತಿ ಬಳಗದ ಜೊತೆಗೆ ಮಾತುಕತೆ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ನಮ್ಮ ಊರಿನಲ್ಲಿ ಒಂದು ಸಂಘ ಸಂಸ್ಥೆಗಳಿದ್ದರೆ ಆ ಸಂಘ ಸಂಸ್ಥೆಗಳ ಮೂಲಕ ಊರಿನ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಒಂದು ಕಷ್ಟದಲ್ಲಿರುವವರು, ಸಂಕಷ್ಟದಲ್ಲಿರುವವರು, ಸಮಸ್ಯೆಗಳನ್ನು ಎದುರಿಸ್ತಾ ಇರುವವರು, ಆರ್ಥಿಕವಾಗಿ ದುರ್ಬಲರಾಗಿರುವವರು, ಜೊತೆಗೆ ಒಂದಷ್ಟು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರುವವರು, ಇಂಥವರಿಗೆ ಒಂದು ನೆರವಾಗುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸಂಘ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಣೆ ಮಾಡುತ್ತಾ ಬರುತ್ತವೆ. ಆದರೆ ಅವುಗಳು ಸಮಾಜಮುಖಿ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಾಗ ಅದಕ್ಕೆ ಜನರ ಒಂದು ಸ್ಪಂದನೆ ಅಥವಾ ಜನರ ಒಂದು ಪ್ರೋತ್ಸಾಹ ಯಾವ ರೀತಿ ಸಿಗುತ್ತೆ, ಮತ್ತೆ ಅದರಿಂದ ಇನ್ನಷ್ಟು ಒಂದು ಪ್ರೇರಣೆಯನ್ನು ಪಡೆದುಕೊಂಡಂತಹ ಸಂಘ ಸಂಸ್ಥೆಗಳು ಯಾವ ರೀತಿ ಕೆಲಸವನ್ನು ಮಾಡಿ ಜನಪ್ರಿಯತೆಯನ್ನು ಅದೇ ರೀತಿ ಒಂದು ಸಮಾಜಕ್ಕೆ ಬೆಳಕಾಗಬಹುದು ಅನ್ನುವಂಥದ್ದಕ್ಕೆ ಸಾಕ್ಷಿಯಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಸಂಸ್ಥೆ ಯಾವುದು ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ 𝐅𝐻𝐿 ಗ್ರಾಮದ ಶ್ರೀ ವಿಷ್ಣು ಯುವಶಕ್ತಿ ಬಳಗ ಅನ್ನುವಂಥದ್ದು. ಸೊ ಮಜ್ಜಾರಡ್ಕ ಎನ್ನುವಂತಹ ಒಂದು ಊರಿನ ಮೂಲಕ ಹುಟ್ಟಿಕೊಂಡು ಬಹುಶಃ ಇಡೀ ಜಿಲ್ಲೆಗೆ ಇವತ್ತು ಪರಿಚಿತ ಆಗುವಂತಹ ಮೂಲಕ ಅದರ ಜೊತೆಗೆ ತಾಲೂಕು ಮತ್ತು ಜಿಲ್ಲಾ ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ಳುವಂತಹ ಮೂಲಕ ಒಂದು ಹೆಮ್ಮೆಯನ್ನು ಪಡೆದುಕೊಂಡಿರುವಂತಹ ಸಂಸ್ಥೆ ಶ್ರೀ ವಿಷ್ಣು ಯುವಶಕ್ತಿ ಬಳಗ ಮಜ್ಜಾರಡ್ಕ ಇದೀಗ 6ನೇ ವರ್ಷದ ಸಂಭ್ರಮದಲ್ಲಿರುವಂಥದ್ದು. 6ನೇ ವರ್ಷದ ಕೆಸರಡೊಂಜಿ ದಿನ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಾ ಇದೆ. ಇದೇ ನವೆಂಬರ್ 18 ಶನಿವಾರ ಮತ್ತು 19 ಭಾನುವಾರದಂದು ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಈ ಒಂದು 6ನೇ ವರ್ಷದ ಕೆಸರಡೊಂಜಿ ದಿನ ಕಾರ್ಯಕ್ರಮದ ಜೊತೆಗೆ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮದ ರೂಪದಲ್ಲಿ ಕುಣಿತ ಭಜನೆ ಇರ್ಬೋದು, ಅದೇ ರೀತಿ ಆಟೋಟ ಸ್ಪರ್ಧೆಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳಿರ್ಬೋದು, ಇದೆಲ್ಲವನ್ನು ಕೂಡ ಮಾಡುವ ಮೂಲಕ ಒಂದು ಅರ್ಥಪೂರ್ಣವಾಗಿ ತನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಮುಂದಾಗಿದೆ ಅನ್ನುವಂಥದ್ದು. ಹಾಗಿದ್ದಾಗ ಕಳೆದ 5 ವರ್ಷಗಳಿಂದ ನಡೆದುಕೊಂಡು ಬಂದು 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಏನು ವಿಶೇಷತೆಗಳಿದೆ, ಕಾರ್ಯಕ್ರಮವನ್ನು ಎಷ್ಟು ಅರ್ಥಪೂರ್ಣವಾಗಿ ಎಷ್ಟು ವೈಶಿಷ್ಟ್ಯಪೂರ್ಣವಾಗಿ ಆಚರಣೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ, ಏನೇನೆಲ್ಲ ವಿಶೇಷತೆಗಳು ಇರಲಿದೆ, ಯಾರೆಲ್ಲ ಅತಿಥಿಗಳು ವಿಶೇಷವಾಗಿ ಪಾಲ್ಗೊಳ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಶ್ರೀ ವಿಷ್ಣು ಯುವಶಕ್ತಿ ಬಳಗ ಮಜ್ಜಾರಡ್ಕ ಇದರ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕು. ಮೊದಲನೇದಾಗಿರುವಂಥದ್ದು ಈ ಒಂದು ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ರಾಜೇಶ್ ಕೆ ಮಯೂರ್ ಅವರು, ಅದೇ ರೀತಿ ಶ್ರೀ ವಿಷ್ಣು ಯುವಶಕ್ತಿ ಬಳಗದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇರುವಂತಹ ರಘುನಾಥ ಗೋಳ್ತಿಲ್ ಅವರು, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಭರತ್ ವಲ್ತಾಜಿ ಅವರು, ಮೂವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ಕಾರ್ಯಕ್ರಮ ನಾಳೆ ಇದೆ. ನಾಳೆ ಸಂಜೆ ಇಷ್ಟೊತ್ತಿಗೆ ಆಲ್ರೆಡಿ ಈ ಒಂದು ಕಾರ್ಯಕ್ರಮದ ಒಂದು ಸಂಭ್ರಮ ಆರಂಭಗೊಂಡಿರುತ್ತೆ. ಕೆಸರಡೊಂಜಿ ದಿನ ಜೊತೆಗೆ ಅದರ ಪೂರ್ವಭಾವಿಗೆ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳು. ಸೊ ಅದರ ಮಧ್ಯೆ ಒಂದಷ್ಟು ಜನರ ಜೊತೆಗೆ ಮಾತನಾಡಬೇಕು, ಜನರ ಒಂದು ಜೊತೆಗೆ ಅವರ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಮಾತನಾಡಬೇಕು ಎನ್ನುವಂಥ ನೆಲೆಯಲ್ಲಿ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅನ್ನುವಂಥದ್ದು. ಸೊ ಮತ್ತೊಮ್ಮೆ ಮೂರನ್ನು ಕೂಡ ಸ್ವಾಗತ ಮಾಡ್ತಾ, ಸೊ ಹೇಗೆ ಅನಿಸ್ತಾ ಇದೆ ಅಂದರೆ ಬಹುಶಃ ಸಮಾಜದಲ್ಲಿ ಒಂದು ಸಂಘಟನೆಯನ್ನು ಅಥವಾ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದನ್ನು ಮುನ್ನಡೆಸಿಕೊಂಡು ಹೋಗುವಂಥದ್ದು ಒಂದು ಬಹಳಷ್ಟು ಸವಾಲಿನ ಕೆಲಸ. ಅದರಲ್ಲೂ ಕೂಡ ಯುವಶಕ್ತಿ ಒಂದಾದರೆ ಆ ಕೆಲಸ ಸುಗಮ ಆಗುತ್ತೆ. ಆದರೆ ಆ ಎಲ್ಲರನ್ನು ಒಂದು ಮಾಡುವಂಥದ್ದೇ ಒಂದು ದೊಡ್ಡ ಸವಾಲಿನ ಕೆಲಸ ಅನ್ನುವಂಥದ್ದು. ಸೊ ಅದನ್ನು ಮಾಡಿದ್ದೀರಿ. ಮಾತ್ರವಲ್ಲ, ಮಾದರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ, ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದೀರಿ. ಆ ಒಂದು ಹೆಗ್ಗಳಿಕೆ ಕೂಡ ತಮಗಿದೆ. ಸೊ ಮೊದಲನೇದಾಗಿ ನಾನು ಕೇಳಬೇಕು, ಹೇಗನಿಸ್ತಾ ಇದೆ ತಮ್ಮ ತಮ್ಮ ಬೇರೆ ಬೇರೆ ಕಾರ್ಯಕ್ಷೇತ್ರದ ಚಟುವಟಿಕೆಗಳ ಜೊತೆಗೆ ಈ ಒಂದು ಯುವಶಕ್ತಿ ಅನ್ನುವಂಥ ಒಂದು ಯುವಶಕ್ತಿ ಬಳಗವನ್ನು ಹುಟ್ಟುಹಾಕಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀರಿ, ಹೇಗನಿಸ್ತಾ ಇದೆ? ಮೊದಲನೇದಾಗಿ ರಾಜೇಶ್ ಅವರು. ತುಂಬ ಖುಷಿಯಾಗ್ತಾ ಇದೆ. ಇದು ಪ್ರಥಮ ಬಾರಿ ಇಲ್ಲಿ ಬಂದಿದೆ, ಸುದ್ದಿವಾಹಿನಿಯ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ. ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ತುಂಬಾ ಖುಷಿ ಇದೆ. ಯಾಕಂದ್ರೆ ಸಮಾಜದಲ್ಲಿ ಏನಾದ್ರೂ ಒಂದು ಮಾಡ್ಬೇಕು, ಹುಟ್ಟಿದ ಮೇಲೆ ಏನಾದ್ರು ಮಾಡ್ಬೇಕಂತ ಒಂದು ಆಸೆ ಇತ್ತು. ಅದಕ್ಕೆ ಇದೊಂದು ಸಾಕ್ಷಿ ಇದೆ. ಸಂಘಟನೆಯನ್ನು ಕಟ್ಟಿ ಬೆಳೆಸುವಂಥದ್ದಾಗ್ಲಿ, ಇದರಲ್ಲಿ ತುಂಬಾ ಇದೆ. ಏನಂದ್ರೆ ಮಾಡುವ ಕೆಲಸಗಳು ತುಂಬಾ ಇದೆ ನಮಗೆ. ಸಮಾಜ ಆಸಕ್ತರಿಗೆ ಒಂದು ನೆರವಾಗುವಂಥದ್ದಾಗ್ಲಿ, ಸ್ವಚ್ಛತೆ ಕಾರ್ಯಕ್ರಮವಾಗಲಿ, ಆಸಕ್ತ ಮಕ್ಕಳಿಗೆ ಒಂದು ಪುಸ್ತಕ ವಿತರಣೆ ಆಗಲಿ, ಏನಾದ್ರೂ ಒಂದು ಮಾಡ್ತಾ ಇರುವಾಗ ಒಂದು ತೃಪ್ತಿ ಇದೆ. ಹಾಗೆ ಸರ್. ಸೊ ಅದರಲ್ಲಿ ನೀವು ತೃಪ್ತಿಯನ್ನು ಕಾಣ್ತಾ ಇದ್ದೀರಿ? ಖಂಡಿತವಾಗಿಯೂ. ನಮ್ಮ ಎಷ್ಟೋ ಕಷ್ಟಗಳಿದ್ರು ಅದನ್ನು ಬದಿಗೊತ್ತಿ ಇದರ ಜೊತೆ ಇನ್ನು ನಾಳೆ ಏನು ಮಾಡುವ, ಮುಂದೆ ಏನು ಮಾಡುವ, ಯಾವ ಕಾರ್ಯಕ್ರಮವನ್ನು ಮಾಡುವ, ಇದೇ ಯೋಚನೆ ಹೊರತು ಮನೆಯ ಒಂದು ಇದನ್ನೇ ಬದಿಗಿಟ್ಟು ಇದರ ಜೊತೆ ಹೋಗ್ತಾ ಇದ್ದೇವೆ. ಅಂದ್ರೆ ನಮ್ಮ ಕಷ್ಟ ಅದರಲ್ಲಿ ಗೊತ್ತಾಗುದಿಲ್ಲ. ಅಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡುವ ಮೂಲಕ ಅವರ ಸಂತೋಷವನ್ನ ಕಂಡು ನಿಮ್ಮ ಒಂದು ನೋವು ಕಷ್ಟವನ್ನ ಮರೆಯುವಂತದ್ದು ನಿಮ್ಮ ಒಂದು, ಅಂದ್ರೆ ಅದರಲ್ಲಿ ಖುಷಿ ಇದೆ. ಖುಷಿ ಇದೆ ಖಂಡಿತ. ಯಾಕಂದ್ರೆ ಅದರ ಒಳಗೆ
ಹೋದ್ರೆ ಮಾತ್ರ ಗೊತ್ತಾಗುತ್ತೆ ನಮ್ಗೆ. ಇಲ್ಲದ್ರೆ ನಮ್ಮ ಜೀವನದ ಕೆಲಸ ಮನೆ ಇದು ಸಾಕಷ್ಟು ಇರ್ತದೆ ನೋವುಗಳು. ನಮ್ಮ ಒಂದು ದೈನಂದಿನ ಚಟುವಟಿಕೆಗಳು ಅದರಲ್ಲೇ ಬ್ಯುಸಿಯಾಗಿ ಬಿಡ್ತೇವೆ. ಎಸ್, ಮಾತಾಡೋಣ ಇನ್ನಷ್ಟು. ಅದೇ ರೀತಿ ರಘುನಾಥ ಗೋಳ್ತಿಲ್ ಅವರೇ, ಅಧ್ಯಕ್ಷರು, ನಿಮಗೆ ಹೇಗೆ ಅನಿಸ್ತಾ ಇದೆ? ಸೊ ನೀವು ಹೇಗೆ ಈ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದೀರಿ, ಇದಕ್ಕೆ ಹೇಗೆ ಸಮಯವನ್ನು ಕೊಡ್ತಾ ಇದ್ದೀರಿ ಅಂತ? ನಾನು ಫಸ್ಟ್ ಆಫ್ ಆಲ್ ನನಗೂ ಖುಷಿ ಆಗ್ತಿದೆ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದಕ್ಕೆ. ಈ ಅಧ್ಯಕ್ಷ ಸ್ಥಾನದಿಂದ ನಾನು ಎಲ್ಲರೂ ಜೊತೆ ಸೇರಿ ಎಲ್ಲರನ್ನು ಒಟ್ಟುಗೂಡಿಸಿ ಸದಸ್ಯರು ಇರಲಿ ಪದಾಧಿಕಾರಿಗಳು ಒಟ್ಟಿಗೆ ಸೇರಿ ಜೊತೆಗೂಡಿ ಕೆಲಸ ಮಾಡೋಣ ಅಂತ ನಮ್ಮದು ಎಲ್ಲ ಅಭಿಪ್ರಾಯ. ಅದೇ ರೀತಿ ನಾನಿವಾಗ ಇಲ್ಲಿ ಊರಲ್ಲಿ ಇರೋದಿಲ್ಲ, ಬೆಂಗಳೂರಲ್ಲಿ ಇರೋದು. ನಮ್ಮ ಸಂಘಟಕರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು, ಹಾಗೆ ನಮ್ಮ ಸದಸ್ಯರ ಜೊತೆ ಸದಸ್ಯರನ್ನು ಪ್ರೋತ್ಸಾಹಿಸಿ ಕೆಲಸ ಮಾಡಿಕೊಂಡು ಇರೋದು. ಹಾಗೆ ನಮ್ಮ ಸಂಘಟನೆಯು ಹಲವಾರು ಕೆಲಸಗಳನ್ನು ಮಾಡ್ತಾನೆ ಇದ್ದೀವಿ. ಇವಾಗ ಯಾವ್ದಾರು ಪುಸ್ತಕ ವಿತರಣೆ ಇರಬೇಕು, ಆಮೇಲೆ ರಕ್ತದಾನ ಇರ್ಬೋದು, ಆಮೇಲೆ ಇದು ಹೆಲ್ತ್ ಚೆಕಪ್ ಇರ್ಬೋದು, ಆಮೇಲೆ ಐ ಟೆಸ್ಟ್ ಇರ್ಬೋದು, ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀವಿ. ಇನ್ನು ಕೂಡ ಜಾಸ್ತಿ ಕೆಲಸ ಮಾಡಬೇಕಂತ ನಮಗೆ ಆಸೆ ಇದೆ. ಅಂದ್ರೆ ಈಗ ನಾವು ಜವಾಬ್ದಾರಿಯಿಂದ ಎಲ್ಲರೂ ಸದಸ್ಯರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ನಾವು ಸುಮ್ಮನೆ ಒಂದು ಅಧ್ಯಕ್ಷರು ಅಷ್ಟೇ, ಎಲ್ಲ ಅವರೇ ಮಾಡೋದು. ಇವಾಗ ಸಂಘಟಕರು ರಾಜೇಶ್ ಅವರಿದ್ದಾರೆ, ಅವರೇ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗೋದು. ಅಂದ್ರೆ ಅದೇ ಒಂದು ಬಳಗ ಅಂತ ಹೇಳಿದ್ರೆ ಒಂದು ಒಗ್ಗಟ್ಟಿದ್ರೆ ಒಬ್ಬರಿಗೊಬ್ಬರು ಪೂರಕವಾಗಿ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡೆ ಅದು ಮುಂದುವರಿಯುತ್ತದೆ ಅನ್ನುವಂಥದ್ದು. ನಮ್ಗೆ ಎಲ್ರಿಗೂ ಒಂದು ಛಲ ಇದೆ. ಏನಾದ್ರೂ ನಮ್ಮ ಊರಿನಲ್ಲಿ ನಮ್ಮ ಒಂದು ಹಳ್ಳಿ ಪ್ರದೇಶದಲ್ಲಿ ಇರೋದು ಏನಾದ್ರೂ ಅದನ್ನೊಂದು ಹತ್ತೂರಲ್ಲಿ ಪಸರಿಸಬೇಕಂತ ನಮಗೆ ಛಲ ಇದೆ. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಸ್, ಮಾತಾಡೋಣ ಇನ್ನಷ್ಟು. ಅದೇ ರೀತಿ ಭರತ್ ವಲ್ತಾಜಿ ಅವರು, ಪ್ರಧಾನ ಕಾರ್ಯದರ್ಶಿ, ಹೇಗೆ ಅನಿಸ್ತಾ ಇದೆ ಜವಾಬ್ದಾರಿ, ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ, ಮತ್ತೆ ಎಷ್ಟು ಖುಷಿ ಇದೆ ಅಂತ? ನಮಸ್ಕಾರ ಎಲ್ರಿಗೂ. ನಮ್ಮ ಸಂಘಟನಾ ಚತುರ ರಾಜೇಶ್ ಮಯೂರ ಹೇಳಿದಂತೆ, ಅಥವಾ ಹಾಗೇನೆ ನಮ್ಮ ಅಧ್ಯಕ್ಷರು ರಘುನಾಥ್ ಗೋಳ್ತಿಲ್ ಅವರು ವಿವರಿಸಿದಂತೆ, ನಾವು ಸಮಾಜಮುಖಿ ಕೆಲಸಗಳನ್ನ ಮಾಡಿದಾಗ ನಮ್ಗೆ ಸಿಗುವಂತ ಖುಷಿ ತುಂಬಾ ಇರುತ್ತೆ. ಹಸಿದವನಿಗೆ ಊಟ ಸಿಕ್ಕಾಗ ಎಷ್ಟು ಸಂತೋಷ ಆಗುತ್ತೋ, ಆ ಊಟವನ್ನು ನೀಡಿದಾಗ ನಮಗೂ ಕೂಡ ಅಷ್ಟೇ ಸಂತೋಷ ಆಗುತ್ತೆ. ಈ ಸಂಘಟನೆ ಅವಕಾಶವನ್ನ ಕೊಟ್ಟಿರುವಂತಹ ನಮ್ಮ ಊರಿನ ಜನರು ಅಥವಾ ಕೆಲವು ದಾನಿಗಳು ಅಥವಾ ಸಹಕಾರ ನೀಡುವಂತಹ ಗಣ್ಯರನ್ನ ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸಿಕೊಳ್ಬೇಕು. ಅವರಿಗೆಲ್ಲರಿಗೂ ಕೂಡ ಜ್ಞಾಪನವನ್ನ, ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸಲೇಬೇಕು. ಒಟ್ಟಿನಲ್ಲಿ ಹೇಳುವುದಾದ್ರೆ ಈ ಒಂದು ಅವಕಾಶ ನಮಗೆ ತುಂಬಾ ಸಂತೋಷವನ್ನ ನೀಡಿದೆ. ಖುಷಿ ಇದೆ. ಎಲ್ಲರೂ ಸೇರಿಕೊಂಡು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ಬಹುಶಃ ಶ್ರಮ, ಸೇವೆ, ಸಹಾಯ ಎನ್ನುವಂಥ ಒಂದು ಧ್ಯೇಯ ವಾಕ್ಯದ ಮೂಲಕ ಹುಟ್ಟಿಕೊಂಡಿರುವಂಥದ್ದು ತಮ್ಮ ಶ್ರೀ ವಿಷ್ಣು ಯುವಶಕ್ತಿ ಬಳಗ. ಸೊ ಮೊದಲಿಗೆ ನಾನು ಕೇಳೋದಿದ್ರೆ 6 ವರ್ಷ ಆಗಿದೆ, ಅಂದರೆ 5 ವರ್ಷ ಆಗಿದೆ, 6ನೇ ವರ್ಷದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೀರಿ. ಸೊ ಹೇಗೆ ಆರಂಭಗೊಂಡಿದ್ದು? ಅಂದರೆ ಸಾಮಾನ್ಯವಾಗಿ ಒಂದು ಯುವಕರ ತಂಡ ಅಂತ ಹೇಳಿದ್ರೆ ಸಮಾನ ಮನಸ್ಕರು ಸೇರಿಕೊಂಡು ಆರಂಭ ಮಾಡ್ತಾರೆ. ಸೊ ನಿಮ್ಮ ಈ ಒಂದು ಬಳಗ ಆರಂಭ ಆಗೋದಕ್ಕೆ ಏನಾದರೂ ವಿಶೇಷ ಕಾರಣಗಳಿದೆಯಾ? ಹೇಗೆ ಆರಂಭ ಆಯಿತು ಅಂತ? ನಾವು ಹಿಂಗೇನೆ ಒಂದ್ಸಲ ನಮ್ಮ ರಾಜ್ಯ ಸಂಘಟಕರು ಬೆಂಗಳೂರು ಬಂದಿದ್ರು. ಎಲ್ಲ ಕಡೆನೂ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಮ್ಮೂರಿನಲ್ಲಿ ಒಂದು ಮಾಡಬೇಕು, ಕೆಸರಡೊಂಜಿನ ಕಾರ್ಯಕ್ರಮ ಮಾಡಬೇಕು, ಏನಾದರೂ ಮಾಡೋಣ, ನಾವು ಒಂದು ನಮ್ಮೂರಲ್ಲಿ ಒಂದು ಏನೋ ಸಾಧನೆ ಮಾಡೋಣ ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ. ಹಿಂಗೆ ಮಾತುಕತೆ ಮಾಡ್ತಾ ಇರುವಾಗ ಅದಕ್ಕೆ ಎಲ್ಲಿ ಜಾಗ ಎಲ್ಲಿದೆ, ಅವಾಗ ಮಜ್ಜಾರಲ್ಲಿ ಒಂದು ಜಾಗ ಇದೆ, ಮಜ್ಜಾರ ಗದ್ದೆಯಲ್ಲಿ, ಅಲ್ಲಿ ಮಾಡೋಣ ಅಂತ ಡಿಸೈಡ್ ಆಯ್ತು. ಅದಕ್ಕೆ ಅಲ್ಲಿಂದ ಅವರು ಬಂದು 1 ವಾರದಲ್ಲಿ ಜಾಗ ಎಲ್ಲ ನೋಡಿ, ಆ ಪ್ಲೇಸ್ ನೋಡಿ ಇಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ನಮ್ಮಲ್ಲಿ ಹುಡುಗರು ಇವಾಗ ಎಲ್ಲ ಕೆಲಸಕ್ಕೆ ಹೋಗೋ ಹುಡುಗರು ಎಲ್ಲ ಇರೋದು, ಎಲ್ಲ ಕೂಲಿ ಕಾರ್ಮಿಕರೇ ಇರೋದು, ಕಷ್ಟಪಟ್ಟು ದುಡಿಯೋರು. ಏನು ಇವತ್ತು ಕೆಲಸಕ್ಕೆ ಹೋಗಿಲ್ಲ ಅಂದ್ರೆ ನಾಳೆ ಕೆಲಸ ಮಾಡೋದು ಇಲ್ಲ, ಅವ್ರಿಗೆ ಬರೋ ಥರ ಇಲ್ಲ ಏನು. ಅದೇ ರೀತಿ ಏನಾದರೂ ಮಾಡೋಣ ಅಂತ ಕೇಳಿದಾಗ ಆಯಿತು, ರಾಜೇಶ್ ಅವರು ಗದ್ದೆ ಎಲ್ಲ ಇದೆ, ನಾವು ಒಂದು ಮೀಟಿಂಗ್ ಕರೆದ್ಬಿಟ್ಟು ನೋಡೋಣ, ಹಿಂಗೆ ಅಭಿಪ್ರಾಯ ಎಲ್ಲರದ್ದು ವಿಚಾರಿಸೋಣ ಅಂತ. ಸರಿ, ಅದಕ್ಕೆ ಮೀಟಿಂಗಲ್ಲಿ ಎಲ್ಲ ಅಂದರು, ನಮ್ಮ ಕೈಯಲ್ಲಿ ಆಗಲ್ಲ ಇದು, ನಾವು ಹೆಂಗೆ ಮಾಡೋದು ಇದನ್ನ, ಇಲ್ಲಿ ಮಾಡೋಕ್ಕಾಗಲ್ಲ, ನಮಗೆ ಇವಾಗ ಜಾಗ ಇದೆ, ನಮ್ಮ ಆರ್ಥಿಕ ಪರಿಸ್ಥಿತಿ ನಮ್ಮ ಹದಗೆಟ್ಟಿದೆ, ಎಲ್ಲರ ಹತ್ರ ಅಮೌಂಟ್ ಇರಲ್ಲ, ಏನಾದರೂ ಮಾಡೋಣ ಅಂತ ರಾಜೇಶ್ ಕೂಡ ಹೇಳಿದ್ರು, ನಾವು ಕೂಡ ಹೇಳಿದ್ವಿ, ಕೆಲವರು ಊರಿನವರು ಹಿರಿಯರು ಮುಖಂಡರು ಎಲ್ಲ ಹೇಳಿದ್ರು ಮಾಡೋಣ ಅಂತ. ಚಿಕ್ಕದಾಗಿ ಮಾಡಿದ್ದೀವಿ ಫಸ್ಟ್ ವರ್ಷ, ಅದು ವರ್ಷ ಸಕ್ಸಸ್ ಆಯಿತು. ಆದರೆ 2ನೇ ವರ್ಷ ಇನ್ನು ಸ್ವಲ್ಪ ಇದರಲ್ಲಿ ಮಾಡಿದ್ವಿ, ಇಂಪ್ರೂವ್ಮೆಂಟಲ್ಲಿ. ಅದೇ ಥರ ಹಂತವಾಗಿ ಬೆಳೀತಾ ಬಂತು ನಮ್ಮ ಸಂಘಟನೆ. ಅದರಲ್ಲಿ ಸಮಾಜಮುಖಿ ಕೆಲಸ ಕಾರ್ಯಗಳು ಮಾಡ್ತಾನೆ ಬಂದಿದ್ದೀವಿ. ಇವಾಗ ಏನಾದರೂ ಯಾರಿಗಾದ್ರು ಮನೆ ಇವಾಗ ಇಲ್ಲ ಅಂದರೆ ಮನೆ ಕಟ್ಟೋದ ರೀತಿ ಇರ್ಬೋದು, ಮಕ್ಕಳಿಗೆ ಪುಸ್ತಕ ಕೊಡೋದು ಇರ್ಬೋದು, ಹಾಗೆ ಮಾಡಿ ನಮ್ಮ ಊರಿನವ್ರಿಗೆಲ್ಲ ನಮ್ಮ ಸಂಘಟನೆ ಮೇಲೆ ಒಂದು ಖುಷಿಯಾಗಿದೆ.
ಆ ರೀತಿಯಾಗಿ ಬೆಳೆದು ಬಂದ ನಮ್ಮ ಸಂಘಟನೆಗಳು. ಓಕೆ, ಅಂದರೆ ಎಲ್ಲರೂ ತಮ್ಮ ತಮ್ಮ ಊರುಗಳಲ್ಲಿ ಒಂದು ಯುವಕರ ತಂಡವನ್ನು ಕಟ್ಟಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಮಾಡಬೇಕು, ನಮ್ಮಲ್ಲಿ ಕೂಡ ಅಂತ ಒಂದು ನಮ್ಮಲ್ಲಿರುವ ಪ್ರತಿಭೆಗಳಿಗೆ ಅವಕಾಶವನ್ನು ಒದಗಿಸಬೇಕು ಅನ್ನುವಂಥದ್ದನ್ನ ಮಾಡಿದ್ರಿ. ಸೊ ನೀವು ಸೇರಿದಾಗ ಎಷ್ಟು ಜನ ಇದ್ರು, ಮತ್ತೆ ಈಗ ಎಷ್ಟು ಜನರ ಒಂದು ಸಂಖ್ಯೆ ಆಗಿದೆ ಸದಸ್ಯರದ್ದು, ಅದು ಹಂತ ಹಂತವಾಗಿ ಹೇಗೆ ಡೆವಲಪ್ ಆಯಿತು ಅಂತ, ಹೇಗೆ ಜನರ ಒಂದು ಆಕರ್ಷಣೆಯನ್ನ ಪ್ರೋತ್ಸಾಹವನ್ನು ಪಡೆದುಕೊಂಡು ಬಂತು ಅಂತ? ನಾವು ಫಸ್ಟ್ ಇರುವಾಗ ಒಂದು 10 ರಿಂದ 15 ಜನ ಇದ್ದೀವಿ. ಇವಾಗ ಹಂತ ಹಂತವಾಗಿ ಇವಾಗ ಒಂದು 60 ಜನ ಇದ್ದೀವಿ ನಾವು ಒಟ್ಟಿಗೆ ಸೇರಿ 60 ಜನ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಸೇರಿ ಇವಾಗ ಎಲ್ಲರೂ ಅನ್ನೋದೇ ನಾವು ಏನಾದರೂ ಒಂದು ಸಾಧನೆ ಮಾಡೋಣ, ನಮ್ಮ ಊರಿಗೆ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಇವಾಗ ಹಂಗೆ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಪ್ರಶಸ್ತಿ ಬಂದಿದೆ, ಅದನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬರೋ ಥರ ಮಾಡೋಣ ಅಂತ ಎಲ್ಲ ಹುಡುಗರದ ಅಭಿಪ್ರಾಯ. ಓಕೆ, ಸೊ ಆ ಥರ ಕೆಲಸವನ್ನು ಮಾಡ್ತಾ ಇದ್ದೀರಿ. ಹೌದು, ಬಹುಶಃ ಇನ್ನೊಂದಷ್ಟು ಪ್ರೋತ್ಸಾಹ, ಇನ್ನೊಂದಷ್ಟು ಕಾರ್ಯಕ್ರಮಗಳ ಮೂಲಕ ಅದು ಕೂಡ ಆದಷ್ಟು ಬೇಗ ಈಡೇರಲಿ ಅನ್ನುವಂಥದ್ದು ನಮ್ಮ ಒಂದು ಹಾರೈಕೆಗಳು ಕೂಡ. ಅದರ ಜೊತೆಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಒಂದಷ್ಟು ಜನ ಕರೆಗಳ ಮೂಲಕ ಕೂಡ ಕಾಯ್ತಾ ಇದ್ದಾರೆ. ಸೊ ಅವರ ಜೊತೆಗೆ ಕೂಡ ಮಾತನಾಡಬೇಕು. ಅದರ ಜೊತೆಗೆ ನಾವು ಈ ಮಜ್ಜಾರಡ್ಕ ಶ್ರೀ ವಿಷ್ಣು ಯುವ ಶಕ್ತಿ ಬಳಗ ಹೇಗೆ ಬೆಳೆದುಕೊಂಡು ಬಂತು ಮತ್ತು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಮಾತನಾಡಬೇಕು ಅನ್ನುವಂಥದ್ದು. ಸೊ ಹಾಗೆ ಬೆಳೆದುಕೊಂಡು ಬಂದ್ರಿ. ಇನ್ನು ಕಾರ್ಯಕ್ರಮಗಳು ಅಂದರೆ ಹಂತ ಹಂತವಾಗಿ ಜನರು ಯುವಕರು ಸೇರಿದಾಗ ಎಲ್ಲವೂ ಕೂಡ ಹಂತ ಹಂತವಾಗಿ ಬೆಳೀತಾ ಬರ್ತದೆ. ಒಂದಷ್ಟು ಕಾರ್ಯಕ್ರಮಗಳು ಕೂಡ ಜೋಡಣೆ ಆಗ್ತದೆ. ನೀವು ಮೊದಲು ಮಾಡಿದಂತಹ ಕಾರ್ಯಕ್ರಮಕ್ಕೂ ಅಥವಾ ಈಗ ಮಾಡ್ತಾ ಇರುವಂತಹ ಕಾರ್ಯಕ್ರಮವನ್ನು ಒಮ್ಮೆ ನೋಡಿದರೆ ಹೇಗೆ ಬೆಳೆದುಕೊಂಡು ಬಂದಿದೆ, ಕಾರ್ಯಕ್ರಮಗಳು ಹಂತ ಹಂತವಾಗಿ ಹೇಗೆ ವಿಸ್ತಾರ ಆಗ್ತಾ ಬಂದಿದೆ ಅಂತ, ಕಾರ್ಯಕ್ರಮಗಳು ಯಾವುದೆಲ್ಲ ಆಗಿಕೊಂಡು ಬಂದಿದೆ ಅಂತ? ನಮಗೆ ಕಾರ್ಯಕ್ರಮದ ಪ್ರಾರಂಭ ಹಂತಗಳಲ್ಲಿ ಜನರನ್ನು ತಲುಪುವಂಥದ್ದು ಒಂದು ಚಾಲೆಂಜ್ ಆಗಿತ್ತು. ನಮ್ಮ ಸಂಘಟನೆ ಯಾವಾಗ ಜನರಿಗೆ ಪರಿಚಯ ಆಗ್ತಾ ಹೋಯಿತು ಅಂತಹ ಸಂದರ್ಭದಲ್ಲಿ ನಮಗೆ ಹೊಸ ಹೊಸ ಕೆಲಸಗಳನ್ನು ಮಾಡುವುದು ಅದು ಚಾಲೆಂಜಸ್ ಅಂತ ಅನಿಸಿಲ್ಲ. ಯಾಕಂತಂದ್ರೆ ಜನರ ಒಂದು ಸಹಕಾರ ತುಂಬಾ ಉತ್ತಮ ರೀತಿಯಲ್ಲಿ ಇದ್ದ ಕಾರಣ ನಮಗೆ ಸಮಾಜಮುಖಿ ಕೆಲಸಗಳನ್ನು ಮಾಡುವಂತಹ ಒಂದು ಆಸಕ್ತಿ ಅಥವಾ ಜನರಿಂದ ದೊರೆಯುತ್ತಾ ಇದ್ದಂತಹ ಪ್ರೋತ್ಸಾಹದಿಂದ ನಮಗೆ ಆ ಹುಮ್ಮಸ್ಸು ನಮ್ದು ಜಾಸ್ತಿ ಆಗ್ತಾ ಹೋಯ್ತು. ನಮಗೆ ಒಂದೊಂದು ಹತ್ತಾನೆಯ ಬಲ ಸಿಕ್ಕಂಗೆ ಆಗ್ತಾ ಇತ್ತು. ಸೊ ಅದು ನಿಮಗೆ ಇನ್ನಷ್ಟು ಉತ್ತೇಜನವನ್ನು ಕೊಡ್ತಾ ಇದೆ. ಜನರ ಒಂದು ಸಹಕಾರ ಏನಿದೆ ಅಥವಾ ಅವರ ಒಂದು ಫೀಡ್ಬ್ಯಾಕ್ ಏನಿದೆ, ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ಇಂಥ ಕಾರ್ಯಕ್ರಮಗಳನ್ನು ಮಾಡಬಹುದು ಅನ್ನುವಂಥದ್ದು ನಮ್ಮ ಯಾವಾಗ ಜನರು ನಮ್ಮ ಬೆನ್ನು ತಟ್ಟಲಿಕ್ಕೆ ಪ್ರಾರಂಭಿಸಿದ್ರು ಅದು ನಮಗೆ ಇನ್ನೂ ಮುಂದೆ ಸಾಗಬೇಕು ಅನ್ನುವಂಥ ಹೊಸ ಕನಸುಗಳನ್ನ ಕಟ್ಟಿಕೊಡ್ತಾ ಇತ್ತು. ಓಕೆ, ಆ ಮೂಲಕ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಓಕೆ, ಅಂದ್ರೆ ನೀವು ಮೊದಲು ಮಾಡಿದಂತ ಒಂದು ಕಾರ್ಯಕ್ರಮ ಯಾವುದು ಅಂದ್ರೆ ಕೆಸರಡೊಂದು ದಿನ ಕಾರ್ಯಕ್ರಮವನ್ನು ಮಾಡಿದ್ರಿ, ಆ ಬಳಿಕ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡಿದ್ರಿ, ಅವುಗಳನ್ನ ಹೇಳೋದಿದೆ. ನಾವು ಪ್ರಾರಂಭಿಕ ಹಂತಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ನಮ್ಮ ಸುತ್ತಮುತ್ತಲಿನ ಅಂಗನವಾಡಿ ಇರ್ಬೋದು ಅಥವಾ ನಾವು ಓದಿದಂತ ಶಾಲೆಗಳಿರ್ಬೋದು, ಅವುಗಳ ಬಳಿ ಹೋಗಿ ಇರುವಂತಹ ಪರಿಸರವನ್ನ ಸ್ವಚ್ಛಗೊಳಿಸುತ್ತಾ ನಂತರ ನಮ್ಮ ಊರಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆಗಳ ದುರಸ್ತಿಯನ್ನ ಮಾಡಿದ್ವಿ. ಈ ರೀತಿ ನಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ತಾ ಹೋದ್ವಿ. ಆಮೇಲೆ ಮುಂದುವರಿತಾ ರಕ್ತದಾನ ಶಿಬಿರವನ್ನ ಏರ್ಪಡಿಸಿದ್ವಿ, ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಏರ್ಪಡಿಸಿದ್ವಿ, ವ್ಯಕ್ತಿತ್ವ ವಿಕಾಸನ ಹಾಗೇನೆ ಲೀಡರ್ಶಿಪ್ ಟ್ರೈನಿಂಗ್ ಗಳನ್ನ ಕೊಡುವಂತಹ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಹೋದ್ವಿ. ಓಕೆ, ಸೊ ಇವುಗಳಿಗೆಲ್ಲ ಹೇಗಿತ್ತು ಸ್ಪಂದನೆ? ಅಂದರೆ ಊರಿನವರು ಖಂಡಿತ ನಮ್ಮ ಊರಿನ ಒಂದು ಯುವಕರ ಸಂಘ ಮಾಡುವಂಥದ್ದು, ಯುವಕರ ಬಳಗ, ಅದಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ. ಹೇಗೆ ಸಿಗ್ತಾ ಹೋಯಿತು ಅಂತ, ಜೊತೆಗೆ ಉಳಿದವರ ಒಂದು ಸಹಕಾರ, ಪ್ರೋತ್ಸಾಹ, ಸ್ಪಂದನೆ? ಹೌದು, ನಾವಿಲ್ಲಿ ಸೋಷಿಯಲ್ ಮೀಡಿಯಾವನ್ನ ನಮಗೆ ಸೋಷಿಯಲ್ ಮೀಡಿಯಾದಿಂದ ಆದಂತಹ ಪ್ರಯೋಜನಗಳನ್ನ ನೆನಪಿಸಿಕೊಳ್ಳುವುದಾದ್ರೆ ಮುಖ್ಯವಾಗಿ ನಮ್ಮ ಊರಿನ ಜನರು ತುಂಬಾ ಸಹಕಾರವನ್ನ ನೀಡ್ತಾ ಇದ್ದಾರೆ. ಈಗಲೂ ಕೂಡ ಅಷ್ಟೇ, ಪ್ರಾರಂಭಿಕ ಹಂತದಲ್ಲಿ ನಾವು ವಾರಕ್ಕೊಂದು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ವಿ. ಊರಿನ ಜನರ ಒಂದು ಸಹಕಾರದಿಂದಾಗಿ ನಾವು ನಿರಂತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲು ನಮಗೆ ಸಹಕಾರಿಯಾಗಿದೆ. ಅದರ ಜೊತೆಗೆ ಈ ಸೋಷಿಯಲ್ ಮೀಡಿಯಾ ತುಂಬಾ ಬೆಳೆದ ಕಾರಣ ದೂರದಲ್ಲಿರುವಂತಹ, ಈಗ ಕೆಲವರು ಫಾರಿನ್ ಅಲ್ಲಿ ಇರ್ಬೋದು, ನಮ್ಮ ಊರಿನವರು ಅಥವಾ ಬೆಂಗಳೂರಲ್ಲಿ ಹೊರ ರಾಜ್ಯದಲ್ಲಿ ಇರ್ಬೋದು, ಅವರೆಲ್ಲ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರ ಜೊತೆಗೆ ಆರ್ಥಿಕವಾದ ಸಹಕಾರವನ್ನ ನೀಡಲಿಕ್ಕೆ ಕೂಡ ಅವರು ಮುಂದೆ ಬಂದ್ರು. ಇದು ನಮಗೆ ಮತ್ತೆ ಕೂಡ ಪ್ರಯೋಜನ ಆಯಿತು, ಸಮಾಜಮುಖಿ ಕಾರ್ಯಗಳನ್ನ ಮಾಡಿಕೊಂಡು ಮುಂದೆ ಸಾಗಲು. ಓಕೆ, ಸೊ ಆ ಮೂಲಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀನಿ. ಸೊ ಈಗ ಅಂದರೆ ಅವರ ಸಹಕಾರ, ಈಗ ಉದಾಹರಣೆಗೆ ಈಗಿನ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ, ಹೊರಗಡೆ ಇರುವಂಥವರ ಒಂದು ಸಹಕಾರ ಹೇಗೆ ಸಿಗ್ತಾ ಇದೆ, ಎಷ್ಟರ ಮಟ್ಟಿಗೆ ಬರ್ತಾ ಇದೆ ಅಂತ ನಿಮಗೆ ಅದನ್ನು ನೋಡುವಾಗ ಹೇಗೆ ಅನಿಸುತ್ತೆ ಅಂತ?
ಬಹುಶಃ ನಾನು ಕೂಡ ಬೆಂಗಳೂರಲ್ಲಿ ಇರುವಂತಹ ಸಂದರ್ಭದಲ್ಲಿ ಊರಲ್ಲಿ ಏನೋ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂದ್ರೆ ನಮ್ಗೆ ಅದೇ ತುಂಬಾ ಖುಷಿ. ಅಷ್ಟೇ ಅಲ್ಲ, ಬೆಂಗಳೂರಲ್ಲಿ ನಾವಿದ್ರೆ ಅಥವಾ ಹೊರ ರಾಜ್ಯದಲ್ಲಿ ನಾವು ಇದ್ದೇವೆ ಅಂತ ಹೇಳಿದ್ರೆ ಯಾರಾದ್ರೂ ನಮ್ಮ ಭಾಷೆ ಲೋಕಲ್ ಲ್ಯಾಂಗ್ವೇಜ್ ಮಾತಾಡೋರು ಸಿಕ್ಕಿದ್ದಾರೆ ಅನ್ನೋದಾದ್ರೆ ಒಂದು ಖುಷಿ. ಅದೇ ತರ ಹೊರ ರಾಜ್ಯದಲ್ಲಿ ಇರುವವರು ಅಥವಾ ಫಾರಿನ್ ಅಲ್ಲಿ ಇರುವವರು ನಮ್ಮ ಊರಿನಲ್ಲಿ ಏನಾದ್ರೂ ಫಂಕ್ಷನ್ ಆಗ್ತಾ ಇದೆ ಅಂತ ಅಂದ್ರೆ ಅವರು ತುಂಬಾ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ನೀಡ್ತಾರೆ. ನಾವೇನಾದ್ರೂ ನಮ್ಮ ಕಾರ್ಯಕ್ರಮದ ಬಗ್ಗೆ ವಿವರಣೆಯನ್ನು ನೀಡಿದಾಗ ಕೆಲವೊಂದ್ಸಲ ಏನೋ ಜಾಹೀರಾತು ಬೇಕಾಗುತ್ತೆ ಅಥವಾ ಬಹುಮಾನಗಳ ಪ್ರಾಯೋಜಕ ಬೇಕಾಗುತ್ತೆ, ಅಂತವನ್ನ ಅವರು ಮುಂದೆ ಬಂದು ನಾವು ನೀಡ್ತೇವೆ ಅಂತ ಸಹಕಾರವನ್ನ ಚಾಚಿದ ಸಂದರ್ಭದಲ್ಲಿ ನಮ್ಗೆ ತುಂಬಾ ಪ್ರಯೋಜನ ಆಗಿದೆ. ಓಕೆ, ಸೊ ಅದು ನಿಮಗೆ ಇನ್ನಷ್ಟು ಒಂದು ಉತ್ತೇಜನ ಪ್ರೋತ್ಸಾಹ ಸಿಗುತ್ತೆ ಅನ್ನುವಂಥದ್ದು. ಓಕೆ, ಮಾತನಾಡೋಣ. ಕರೆಗಳು ಬರ್ತಾ ಇದೆ, ಇನ್ನು ಅವರನ್ನು ಕಾಯಿಸೋದು ಬೇಡ, ಅವ್ರ ಜೊತೆಗೆ ಮಾತನಾಡಿಕೊಳ್ಳೋಣ ಅಂತ ಹೇಳ್ತಾ ಮೊದಲ ಕಾಲರ್ ಅವ್ರ ಜೊತೆ ಮಾತನಾಡೋಣ. ನಮಸ್ತೆ. ಹಲೋ. ಹಲೋ. ಹಲೋ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ 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 ಹಲೋ. ಓಕೆ, ತಾಂತ್ರಿಕ ಕಾರಣದಿಂದ ಹಲೋ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಓಕೆ, ಸೊ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ನಿಮಗೆ ನಮ್ಮ ಹೊರ ಜಿಲ್ಲೆಯಲ್ಲಿರುವವರಾಗಲಿ ಹೊರ ರಾಜ್ಯಗಳಲ್ಲಿರುವವರಾಗಲಿ ಹೊರಗಡೆ ಇರುವವರದ್ದು ಸಹಕಾರ ಸಿಗ್ತಾ ಇದೆ. ಇದರ ಮೂಲಕ ನೀವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ. ಅದರ ಜೊತೆಗೆ ಒಂದಷ್ಟು ಸಮಾಜ ಸೇವಾ ಚಟುವಟಿಕೆಗಳು, ಒಂದಷ್ಟು ಜನರ ಕಣ್ಣೀರನ್ನು ಒರೆಸುವಂತಹ ಒಂದು ಸೋಷಿಯಲ್ ಸರ್ವಿಸ್ ಕೂಡ ಆಗ್ತಾ ಇದೆ. ಅವುಗಳ ಬಗ್ಗೆ ಒಂದಷ್ಟು ಮಾಹಿತಿ ನೀಡೋದಿದ್ರೆ. ಸಮಾಜಮುಖಿ ಕಾರ್ಯಗಳಂದ್ರೆ ಮುಖ್ಯವಾಗಿ ಸ್ವಚ್ಛತಾ ಕಾರ್ಯಕ್ರಮ, ಕೌಶಲ್ಯ ತರಬೇತಿ ಕಾರ್ಯಕ್ರಮ, ರಸ್ತೆ ದುರಸ್ಥಿತಿ, ಶ್ರಮದಾನ ಕಾರ್ಯಕ್ರಮ, ಹಾಗೆಯೇ ಕೆಲವೊಂದು ಬಡತನ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳು ಮನೆ ನಿರ್ಮಾಣ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಸದಸ್ಯರು ಅವರಿಗೆ ಏನು ಸಹಾಯ ಮಾಡಬೇಕು, ಮುಖ್ಯವಾಗಿ ಕೆಲವೊಬ್ರು ಎಲೆಕ್ಟ್ರಿಸಿಟಿಯನ್ನು ಕೊಡ್ತಾರೆ ಅಥವಾ ಕೆಲವೊಬ್ರು ಶ್ರಮದಾನವನ್ನು ಮಾಡುವ ಮೂಲಕ ಮನೆ ನಿರ್ಮಾಣಕ್ಕೆ ಅಗತ್ಯವಾದ ಒಂದು ಸಹಕಾರವನ್ನ ನೀಡ್ತಾ ಇದ್ದಾರೆ. ಹಾಗೆ ಅದೇ ರೀತಿ ರಕ್ತದಾನ ಶಿಬಿರ, ಮುಖ್ಯವಾಗಿ ಕೊರೋನಾದ ಸಂದರ್ಭದಲ್ಲೂ ಕೂಡ ನಮ್ಮ ಸದಸ್ಯರು ತುಂಬಾ ಮುಖ್ಯವಾದ ಒಂದು ಪಾತ್ರವನ್ನ ನಿರ್ವಹಣೆ ಮಾಡಿದ್ದಾರೆ. ಓಕೆ, ಮಾತಾಡೋಣ. ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಸರ್? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ರಾಧಾಕೃಷ್ಣ ಅಂತ ಹೇಳಿ. ಎಸ್, ಹೇಳಿ ಸರ್. ನಮ್ಮ ಜೊತೆಗೆ ಮಜ್ಜಾರಡ್ಕ ಶ್ರೀ ವಿಷ್ಣು ಯುವಶಕ್ತಿ ಬಳಗದ ಪದಾಧಿಕಾರಿಗಳಿದ್ದಾರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್, ಮಾತಾಡಿ. ಏನಿಲ್ಲ, ಶ್ರೀ ವಿಷ್ಣು ಯುವಶಕ್ತಿ ಬಳಗ ರಿಜಿಸ್ಟರ್ಡ್ ಮಜ್ಜಾರಡ್ಕ. ಹೌದು, ಪದಾಧಿಕಾರಿಗಳಿದ್ದಾರೆ. ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಒಂದು ಮಾತಾಡು ಅಂತ ಹೇಳಿ. ಮಾತಾಡಿ ಸರ್, ಮಾತಾಡಿ. ರಾಜೇಶ್ ಅವರೇ, ನಮಸ್ತೆ. ಎಸ್, ರಾಜೇಶ್. ಹಲೋ, ನಮಸ್ತೆ, ಹೇಳಿ. ಏನಿಲ್ಲ, ಇವರ ಪ್ರೋಗ್ರಾಮ್ ಅಂತೂ ಭಾರಿ ಒಳ್ಳೆ ರೀತಿಯಲ್ಲಿ ನಡೀತದೆ, ಭಾರಿ ಖುಷಿಯಾದ ವಿಚಾರ. ನನಗಂತೂ ವರ್ಷನೂ ಹೇಳಿಕೆ ಕೊಡ್ತಾರೆ ಇವರು. ಥ್ಯಾಂಕ್ ಯು. ಮತ್ತೆ ಪ್ರತಿಯೊಂದು ಪ್ರೋಗ್ರಾಮ್ ಕಣ್ಣಿಗೆ ಕಾಣುವಂಥದ್ದು, ಎಲ್ಲ ಯೋಜನೆಗಳಿರಲಿ ಅಥವಾ ಯಾವುದೇ ಕಾರ್ಯಕ್ರಮ ಇರಲಿ, ಮಜ್ಜಾರಡ್ಕ ಫ್ರೆಂಡ್ಸ್ ಅಂತ ಹೇಳಿದ್ರೆ ಅದೊಂದು ಎದ್ದು ಕಾಣುವಂಥದ್ದು ಊರಿನಲ್ಲಿ. ಈ ಕಾರ್ಯಕ್ರಮಗಳು ಇನ್ನಷ್ಟು ಮುಂದುವರಿಯಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಎಸ್, ತಾವು ಬಹಳಷ್ಟು ಇಷ್ಟಪಟ್ಟಂತ, ತಮಗೆ ಬಹಳಷ್ಟು ಖುಷಿ ಕೊಟ್ಟಂತ ಕಾರ್ಯಕ್ರಮ ಯಾವ್ದು ಸರ್? ನಮ್ಮ ಈ ಯುವಶಕ್ತಿ ಬಳಗದ ಮೂಲಕ ನಡೆದಿರುವಂತದ್ದು ಸಾಮಾಜಿಕ ಕಾರ್ಯಕ್ರಮ. ಓಕೆ. ಹಲೋ. ಎಸ್, ಹೇಳಿ ಸರ್, ಕೇಳಿಸ್ತಾ ಇದೆ, ಮಾತಾಡಿ, ಮುಂದುವರಿಸಿ. ಸಾಮಾಜಿಕ ಕಾರ್ಯಕ್ರಮ ಹೇಳೋದು, ರಕ್ತದಾನ ಶಿಬಿರ ಇರ್ಬೋದು, ಬಡವರಿಗೆ ಮನೆ ಇಲ್ಲದವರಿಗೆ ಮನೆಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಇವರೆಲ್ಲರೂ ಹೋಗಿ ಕೆಲಸ ಮಾಡುವಂಥದ್ದು. ಓಕೆ. ಹಲೋ. ಎಸ್, ಹೇಳಿ ಸರ್, ಕೇಳಿಸ್ತಾ ಇದೆ, ಮುಂದುವರಿಸಿ. ಹಾಗೆ ಮತ್ತು ವರ್ಷಕ್ಕೊಂದು ಇದು ಕ್ರೀಡಾ, ಈ ಕೆಸರಡು ಗುಂಜಿ ದಿನ, ಈ ಕಾರ್ಯಕ್ರಮ ಬಹಳ ಎಲ್ಲೂ ಕಾಣ್ತಾ ಇಲ್ಲ, ಈಗ ಎಲ್ಲ ಕಡೆ ಹೋಗ್ತಾ ಉಂಟು, ಆದ್ರೆ ಇಲ್ಲಿ ಮಾತ್ರ ವರ್ಷನೂ ಮಾಡ್ತಾರೆ. ಇದೊಂದು ಖುಷಿಯ ವಿಚಾರ. ಎಸ್, ಇನ್ನಷ್ಟು ಈ ಕಾರ್ಯಕ್ರಮ ಮುಂದುವರಿಲಿ, ದೇವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಹೇಳ್ತೇನೆ ಅಷ್ಟೇ. ಓಕೆ. ಓಕೆ. ನಿಮ್ಮ ಪ್ರೋತ್ಸಾಹ ಹೀಗಿರ್ಲಿ ಸದಾ. ಓಕೆ, ನಮಸ್ತೆ. ಥ್ಯಾಂಕ್ ಯು. ಧನ್ಯವಾದಗಳು ರಾಧಾಕೃಷ್ಣ ಅವರೇ ತಮ್ಮ ಕರೆಗಾಗಿ. ಓಕೆ, ನೆಕ್ಸ್ಟ್ ಕಾಲರ್ ಇದ್ದಾರೆ. ಓಕೆ, ಮಾತಾಡೋಣ.
ಸಮಾಜ ಸೇವಾ ಕೆಲಸಗಳ ಬಗ್ಗೆ ಹೇಳ್ತಾ ಇದ್ರಿ, ಕರೆ ಮಾಡಿದವರು ಕೂಡ ಹೇಳಿದ್ರು, ಮುಂದುವರಿಸೋದಿದೆ. ಅದೇ ನಮಗೆ ಕೆಲವೊಂದು ಸಂದರ್ಭದಲ್ಲಿ ಗಣ್ಯರು ನಮ್ಮ ಹಿಂದೆ ಇದ್ದಂಥವರು ಅಥವಾ ಶ್ರೇಷ್ಠ ವ್ಯಕ್ತಿಗಳು ಹೇಳಿದಂಥ ಕೆಲವೊಂದು ಮಾತುಗಳು ನೆನಪಾಗ್ತಾ ಇತ್ತು. ಅವುಗಳನ್ನು ಕೂಡ ನಾವು ಸಮಾಜಕ್ಕೆ ಹೇಳ್ತಾ ಇದ್ವಿ. ನಮ್ಮ ಹಿರಿಯರಿರ್ಬೋದು ಅಥವಾ ಸ್ವಾಮಿ ವಿವೇಕಾನಂದರಂಥ ವ್ಯಕ್ತಿಗಳು ನಮ್ಗೇನನ್ನ ಹೇಳಿದ್ದಾರೆ, ಸತತ ಪ್ರಯತ್ನ, ಶ್ರದ್ಧೆ, ಸಹನೆ, ಇವುಗಳ ಜೊತೆಗೆ ಆತ್ಮವಿಶ್ವಾಸ ಇದ್ದಾಗ ಖಂಡಿತ ನಾವು ಜಯವನ್ನು ಗಳಿಸ್ಬೋದು ಅನ್ನುವ ಒಂದು ನಂಬಿಕೆಯೊಂದಿಗೆ ನಾವು ಸೇವೆ, ಶ್ರಮ, ಸಹಾಯ ಎಂಬ ಧ್ಯೇಯವನ್ನು ಇಟ್ಕೊಂಡು ಚಟುವಟಿಕೆಗಳನ್ನು, ಕಾರ್ಯಕ್ರಮಗಳನ್ನು ನೀಡ್ತಾ ಹೋದ್ವಿ. ಜನರಿಂದ ಮನ್ನಣೆ ಸಿಕ್ಕಾಗ ಮತ್ತೆ ಇನ್ನೂ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾ ಹೋದ್ವಿ. ನಮ್ಮ ಈಗ ಕಾಲ್ ಮಾಡಿದ ರಾಧಾಕೃಷ್ಣ ಅವರು ಹೇಳಿದಂಗೆ ಅವರಂತಹ ವ್ಯಕ್ತಿಗಳು ನಮಗೆ ಸಹಕಾರವನ್ನು ನೀಡಿದ್ರಿಂದಾಗಿ ನಾವು ಇನ್ನಷ್ಟು ಉತ್ತಮ ರೀತಿಯ ಕಾರ್ಯಕ್ರಮಗಳನ್ನು ನೀಡಲು ನಮ್ಮಿಂದ ಸಾಧ್ಯ ಆಗಿದೆ. ಓಕೆ, ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಹಲೋ, ಮಾತಾಡಿ ಮೇಡಮ್, ತಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ನನ್ನ ಹೆಸರು ಕೇಳಿಸ್ತಿದೆ. ಹಲೋ, ಹೇಳಿ ಮೇಡಮ್, ಹೇಳಿ, ಮಾತಾಡಿ. ತಾಲೂಕು ಜಿಲ್ಲಾ ಬೆಳೆದಂತ ಹತ್ತು ಹಲವು ಸಮಾಜಮುಖಿ ಮಾಡ್ತಾ. ತಮ್ಮ ಕರೆ ನಮಗೆ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಅಂದ್ರೆ ಬಹುಶಃ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋ ಹಾಗಿದೆ. ದಯವಿಟ್ಟು ಮತ್ತೊಮ್ಮೆ ಪ್ರಯತ್ನ ಪಡಿ ಅನ್ನುವಂಥ ಒಂದು ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ ಮೇಡಮ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್ ಇದ್ದಾರೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ? ನಾನು ಮೋಹನ್, ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು 𝐼𝐻𝐾 ಗ್ರಾಮದವನು. 𝐼𝐻𝐾ದಿಂದ. ಎಸ್. ಕಳೆದ 7 ವರ್ಷಗಳ ಹಿಂದೆ ಮರದಿಂದ ಬಿದ್ದು ಓಕೆ ಬೆನ್ನು ಮೂಳೆ ಮುರಿತಕ್ಕೊಳಗಾಗಿ ಸೊಂಟದ ಕೆಳಗಿನ ಶಕ್ತಿಯನ್ನು ಕಳೆದುಕೊಂಡು ಗಾಳಿ ಕ್ಷೇತ್ರದ ಅಂದ್ರೆ ವೀಲ್ ಚೇರ್ ಮೂಲಕ ಚಲಿಸುತ್ತಿದ್ದೇನೆ. ಓಕೆ. ನಾನು ಮುಂಚೆ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಒಂದು ಮನೆ ನಿರ್ಮಾಣ ಮಾಡಿದ್ದೆ. ಓಕೆ. ಅದು ಗೋಡೆ ತನಕ ಕೆಲಸ ಮಾಡಿದ್ದೆ. ಆಮೇಲೆ ನಾನು ಈ ತರ ಸ್ಪೈನಲ್ ಇಂಜುರಿ ಆದ್ಮೇಲೆ ನನಗೆ ಅದರ ಕೆಲಸ ಪೂರ್ಣಗೊಳಿಸಲಾಗ್ಲಿಲ್ಲ. ಈಗ ಮೊನ್ನೆ ಮಾಡಿದ ಕೆಲಸ ಮಾಡಿದೆ. ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆ, ಮುಂದುವರಿಸಿ. ಮಾಡಿದ್ದು ಕೆಲಸ ಮಾಡಿದೆ, ಆದ್ರೆ ಗವರ್ಮೆಂಟ್ ಇಂದ ಅದು ನನಗೆ ಸಹಕಾರ ಸಿಗ್ಲಿಲ್ಲ. ಅದು ತುಂಬಾ ಟೈಮ್ ಆಗಿದ್ರಿಂದ ಅದನ್ನು ಬ್ಲಾಕ್ ಮಾಡಿ ಬಿಟ್ಟಿದ್ದಾರೆ. 60,000 ನನಗೆ ಬ್ಲಾಕ್ ಆಗಿದೆ ಸರ್. ಅದಕ್ಕೋಸ್ಕರ ನಾನು ಈ ಮನೆ ಕೆಲಸ ಪೂರ್ಣಗೊಳಿಸುವ ಇಚ್ಛೆಯಿಂದ ಮೊನ್ನೆ ಒಂದು ಮನವಿ ಮಾಡಿದ್ದೆ, ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡಿದ್ದೆ. ನನಗೆ ಮನೆಗೆ ಈ ತರ ಸಹಾಯ ಬೇಕು ಅಂತ ಮನವಿ ಮಾಡಿದ್ದೆ. ಈ ನನ್ನ ಮನವಿಗೆ ಶ್ರೀ ವಿಷ್ಣು ಯುವ ಶಕ್ತಿ ಬಳಗ ಮಜ್ಜರಕೆಯವರು ಮನವಿಗೆ ಸ್ಪಂದಿಸಿ ಇವತ್ತು ಬಂದಿದ್ರು. ಹಾಗೇನೆ ಮೊನ್ನೆ ರಾಜೇಶ್ ಸರ್ ಬಂದು ನನಗೆ ನನ್ನ ಮನವಿಗೆ ಸ್ಪಂದಿಸಿದ್ದಾರೆ. ಅವರಿಗೆ ಹಾಗೂ ಅವರ ವಿಷ್ಣು ಬಳಗ ತಂಡಕ್ಕೆ ದೇವರು ಒಳ್ಳೆಯ ರೀತಿಯಲ್ಲಿ ಅನುಗ್ರಹ ನೀಡಲಿ. ಹಾಗೆ ಅದರಲ್ಲಿ ಯಾರೆಲ್ಲ ಇದ್ದಾರೋ ಅವರಿಗೂ ಆಯುಷ್ಯ, ಆರೋಗ್ಯ, ಸುಖ ಸಂಪತ್ತನ್ನು ಕರುಣಿಸಲಿ. ಹಾಗೆ ಈ ಕೆಲಸ ಇನ್ನೂ ಈ ಸೇವೆಯು ಇನ್ನೂ ಮುಂದುವರಿಯಲಿ ಎಂದು ಆಶಿಸುತ್ತಾ ಅವರಿಗೆ ಧನ್ಯವಾದ ತಿಳಿಸಿದ್ದೇನೆ ಸರ್. ಓಕೆ, ತಮಗೆ ಸ್ಪಂದನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ನೆಲೆಯಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀರಿ ಈ ಸಂದರ್ಭದಲ್ಲಿ. ಹೌದೌದು ಸರ್, ಹೌದೌದು. ಎಸ್, ಮೋಹನ್ ಅವರಿಗೆ ಪ್ರತಿಕ್ರಿಯೆ ಕೊಡೋದಿದ್ರೆ ಅವರ ಬಗ್ಗೆ ಹೇಳುದಾದ್ರೆ, ಅವರು 1 ವರ್ಷದ ಮುಂಚೆ ನನಗೊಂದು ಮನವಿ ಕೊಟ್ಟಿದ್ರು. ಅವರು ಮಲಗಿದ್ದಲ್ಲೇ ಇದ್ರು. ಅವರಿಗೆ ಟ್ರೀಟ್ಮೆಂಟ್ ಇಲ್ಲಿ ಕೊಕ್ಕಡದಲ್ಲಿ ಏನು ಸೇವಾ ಭಾರತಿ ಮುಖಾಂತರ ಏನೋ ಕೊಟ್ರು ಅವರು. ಅವಾಗ ಒಂದು ಲೆಟರ್ ಕೊಟ್ರು, ಸಂಘಟನೆ ಹೀಗೆ ನನಗೊಂದು ಸಹಾಯ ಮಾಡಿ ಅಂತ. ಆವಾಗ ನಮ್ಮ ಒಂದು ರೂಪರೇಷೆ, ಒಂದು ನಿರ್ಣಯ ಇತ್ತು. ನಾವು ಆ ತಿಂಗಳಿಗೆ 100 ರೂಪಾಯಿ ಕಟ್ಟಿ ಪ್ರತಿಯೊಬ್ಬರದ್ದು ಸಹಾಯ ನಿಧಿ ಅಂತ ಒಂದು ಅಕೌಂಟ್ ಮಾಡಿದ್ದೇವೆ. ಅದನ್ನು ಹೊರಗಡೆ ಕೊಟ್ರೆ ಸಾಕಷ್ಟು ಆಸಕ್ತರು ಇದ್ದಾರೆ, ಕೊಡುವಷ್ಟು ನಮ್ಮಲ್ಲಿ ಇಲ್ಲ. ಅದಕ್ಕೆ ನಾವು ನಿರ್ಣಯ ಮಾಡಿ ನಮ್ಮೊಳಗೆ ನಾವು ಕೊಡೋಣ, ನಮ್ಮಲ್ಲಿ ಯಾರಿಗಾದ್ರೂ, ನನ್ನ ಮನೆ ಯಾರಿಗಾದ್ರೂ ಏನಾದ್ರೂ ಆದ್ರೆ ಅದರಿಂದ ಕೊಡೋಣ, ಮತ್ತೆ ಹೊರಗಡೆ ಕೊಟ್ಟುವಷ್ಟು ನಮ್ಮಲ್ಲಿಲ್ಲ ಅಂತ ನಿರ್ಣಯ. ಆ ಹೊತ್ತಿಗೆ ಇವರ ಮನವಿ ಬಂತು. ನನಗೆ ಏನು ಮಾಡುವಾಗಿಲ್ಲ, ಇವರ ಹತ್ರ ಅಧ್ಯಕ್ಷರ ಹತ್ರ ಹೇಳಿದ್ದೆ ಇದರಲ್ಲಿ. ಮೊನ್ನೆ ರೀಸೆಂಟ್ ಆಗಿ ಒಂದು ಪೋಸ್ಟರ್ ಹಾಕಿದ್ರು ಅವರು. 1-2 ಸಲ 3 ಸಲ ಕೇಳಿದ್ರು ನನ್ನಂತ ಏನಾದ್ರು ಹೆಲ್ಪ್ ಮಾಡ್ಬೋದಾ ಅಂತ. ನಮ್ಮದು ಡೈಲಿ
ಕೆಲಸ ಮಾಡಿಯೇ ಜೀವನ ಸಾಗಿಸುವವರು ನಾವು. ಹಾಗೆ ನೋಡಿ ಮೊನ್ನೆ ನೋಡುವಾಗ ಪೋಸ್ಟರ್ ಬಂತು ಒಂದು, ನನಗೆ ಅದು ಮನಸ್ಸಲ್ಲಿತ್ತು, 1 ವರ್ಷ ಅವರಿಗೊಂದು ಏನಾದ್ರು ಮಾಡಬೇಕು, ಯಾರಿಂದಾದ್ರೂ ಅದೊಂದು ಮನಸ್ಸಲ್ಲಿ ಆಸೆ ಇತ್ತು. ಅದು ಏನು ನಾವು ಮೊನ್ನೆ ಅವರಿಗೆ ಭೇಟಿ ಮಾಡುದು, ಹೇಗುಂಟು ಪರಿಸ್ಥಿತಿ ನೋಡೋಣ ಅಂತ. ನಮಗೆ ಗೊತ್ತಿರ್ಲಿಲ್ಲ, ನೋಡಿರ್ಲಿಲ್ಲ. ಹಾಗೆ ಹೋಗಿ ಭೇಟಿ ಕೊಟ್ಟಾಗ ಅವರದ್ದು ತೀರಾ ಬೇಸರವಾಯ್ತು. ಒಂದು ಒಳ್ಳೆ ಹುಡುಗ, ಯುವಕ, ಈ ಪರಿಸ್ಥಿತಿ ನನಗೆ ಆಯ್ತು. ನಾನು ಈ ಪರಿಸ್ಥಿತಿಯಲ್ಲಿ ಇದ್ರೆ ನನಗೆ ಇದು ನನಗೆ ಆಯ್ತು, ನೋಡೋಣ ಏನಾದ್ರು ಮಾಡುವ. ದಾನಿಗಳು ಈಗ ಸಿಕ್ಕಾಪಟ್ಟೆ ಇದ್ದಾರೆ. ಯಾಕಂದ್ರೆ ಸಮಾಜ ಸೇವೆಯಲ್ಲಿ ಸಂಘಟನೆ ಗೊತ್ತುಂಟು. ನಾವು ಕೇವಲ ಕೆಸಡೊಂಜಿ ದಿನ ಅಂತ ಮಾಡುದಲ್ಲ, ನಮ್ಮ ವರ್ಷಕ್ಕೆ ಒಂದು ಸಾಧಾರಣ ಒಂದು 40-42 ಕಾರ್ಯಕ್ರಮ ಮಿನಿಮಮ್ ಮಾಡ್ತೇವೆ. ಆದ್ರೂ ಸಹ ಲಾಸ್ಟಿಗೆ ಒಂದು ಕೆಸಡೊಂಜಿ ದಿನ ಕಾರ್ಯಕ್ರಮವನ್ನು ನಾವು ಮಾಡಿ ಎಂಜಾಯ್ ಮಾಡುವಂತ ತೃಪ್ತಿ ಇದೆ ಅದರಲ್ಲಿ. ಹಾಗೆ ಮೊನ್ನೆ ನೋಡುವಾಗ ಮತ್ತೆ ನಾನು ಅವರಿಗೆ ಭರವಸೆ ಕೊಟ್ಟಿದ್ದೆ, ನಾನು ಸಂಘಟನೆಯಲ್ಲಿ ಏನಾದ್ರು ಮಾಡ್ತೇನೆ. ಸಂಘಟನೆ ಒಂದು ಶ್ರಮ ಎಲ್ಲ ಮಾಡ್ಬೋದು, ಸಹಾಯ ಇದೆಲ್ಲ ದಾನಿಗಳು ಇದ್ದಾರೆ, ಅವರ ಹತ್ರ ಕೈಕಲ್ಲು ಕಟ್ಟಿ ಏನಾದ್ರು ಮಾಡಿ ಒಂದು ಸಹಾಯ ಮಾಡುವ ಅಂತ ಕೇಳಿದ್ದೇನೆ. ಖಂಡಿತವಾಗಿ ನಾವು ಮಾಡಿ ಕೊಡ್ತೇವೆ, ಅದಂತೂ ಭರವಸೆ ಇದೆ. ಹಾಗೆ ಸೊ ಈಗ ಆರಂಭಿಕ ಸ್ಪಂದನೆ ಸಿಕ್ಕಿದೆ, ಬಹುಶಃ ಅದು ಅವರಿಗೆ ಇನ್ನೊಂದಷ್ಟು ಧೈರ್ಯ ಕೊಟ್ಟಿದೆ ಅವರಿಗೆ. ತುಂಬಾ ಖುಷಿಯಾಗಿದೆ. ನಾನು ಕೇಳಿದೆ, ಯಾರಾದ್ರೂ ಸ್ಪಂದನೆ ಕೊಟ್ಟಿದ್ರಾ? ಇಲ್ಲ ಅಂದ್ರು. 1-2 ಜನ ಏನೋ ಕೊಡ್ತೇನೆ ಅಂತ ಹೇಳಿದ್ರು. ಮತ್ತೆ ಯಾರಾದ್ರು ಮಾಡಿ ಕೊಡ್ತಾರ ಅಂತ ಹೇಳಿದೆ. ಯಾಕಂದ್ರೆ ನಾವು ಕೈ ಹಾಕೋ ಮುಂಚೆ ಯಾರಾದ್ರು ಮಾಡಿದ್ರೆ ಮತ್ತೆ ನಾವು ಹೆಲ್ಪ್ ಮಾಡ್ಬೋದು ಅವರಿಗೆ, ಮತ್ತೆ ಅಲ್ಲಿ ನಮ್ಮ ಒಳಗೆ ಇದಾಗಬಾರ್ದು ವಿಚಾರ. ಇಲ್ಲ ಅಂತಂದ್ರು, ಅವರಿಗೆ ಸಹಾಯ ಆಗಬೇಕು. ಅದೇ ಹಾಗೆ ಒಂದು ಭರವಸೆ ಕೊಟ್ಟು ಬಂದಿದ್ದೇನೆ. ಈ ಕಾರ್ಯಕ್ರಮ ಮುಗಿದ ಕೂಡಲೇ ಅದಕ್ಕೆ ಅದರ ಬಗ್ಗೆ ಇನ್ನೊಂದಷ್ಟು ಪ್ರಯತ್ನಗಳನ್ನ ಮಾಡ್ತೀರಿ ಅನ್ನುವಂಥದ್ದು. ಖಂಡಿತ ತಮ್ಮ ಮೂಲಕ ಅಂತಹ ಇನ್ನೊಂದಷ್ಟು ಮಂದಿಗೆ ಸಹಾಯ ಆಗಲಿ, ಆ ಸಹಾಯ ಮಾಡುವಂಥ ಶಕ್ತಿ ತಮ್ಮ ಒಂದು ಸಂಘಟನೆಗೆ ಬರಲಿ ಅನ್ನುವಂಥದ್ದು ನಮ್ಮ ಒಂದು ಮಾತುಗಳು ಕೂಡ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ. ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ನಾನು ಗೌತಮ್ ಶ್ರೀ. ನಮಸ್ತೆ, ನಾನು ಶರತ್ ಅಂತ ಮಾತಾಡ್ತಾ ಇದ್ದೀನಿ. ಎಸ್, ಹೇಳಿ ಸರ್. ಶರತ್ ಅವರು. ಹಲೋ. ಕೇಳಿಸ್ತಾ ಇದೆ. ನಾನು ಶರತ್ ಅಂತ ಬ್ಯಾಂಗ್ಳೂರಿಂದ ಮಾತಾಡ್ತೀನಿ. ಬ್ಯಾಂಗ್ಳೂರಿಂದ. ಎಸ್ ಸರ್, ಮಾತಾಡಿ, ಹೇಳಿ. ಓಕೆ, ನಮಗೆ ಫಸ್ಟ್ ಆಫ್ ಆಲ್ ನಿಮ್ಮ ಸುದ್ದಿವಾಹಿನಿಗಳಿಗೆ ತುಂಬಾ ಧನ್ಯವಾದಗಳು. ಯಾಕಂತಂದ್ರೆ ನಮ್ಮ ಊರಿನ ಹುಡುಗರನ್ನ ಈ ರೀತಿಯಲ್ಲಿ ನೀವು ಮುಖ ತೋರಿಸಿ ಅವರ ಕೆಲಸ. ಸರ್, ದಯವಿಟ್ಟು ಸ್ವಲ್ಪ ಜೋರಾಗಿ ಮಾತಾಡ್ಬೋದು, ತಮ್ಮ ಧ್ವನಿ ಕೇಳ್ತಾ ಇಲ್ಲ. ಕೇಳಿಸ್ತಾ ಇದೆಯಾ ಮಾತಾಡ್ತಿರೋದು? ಎಸ್, ಸ್ವಲ್ಪ ಜೋರಾಗಿ ಮಾತಾಡಿ ಸರ್, ದಯವಿಟ್ಟು. ಅದೇ ನನಗೆ ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಊರಿನ ಹುಡುಗರನ್ನು ನಿಮ್ಮ ವಾಹಿನಿಯಲ್ಲಿ ಈ ರೀತಿ ತೋರಿಸೋದು ಅಂತಂದ್ರೆ ತುಂಬಾ ಒಂದು ಒಳ್ಳೆ ಕೆಲಸನೇ. ಯಾಕಂದ್ರೆ ಅವರ ಕೆಲಸಗಳನ್ನು ನೀವು ಜನರಿಗೆ ತಲುಪಿಸುವಲ್ಲಿ ತುಂಬಾ ಕೆಲಸ ಇದೆ. ಅದರಿಂದ ನಿಮ್ದು ತುಂಬಾ ಇಂಪಾರ್ಟೆನ್ಸ್ ಇದೆ ಅನಿಸ್ತಾ ಇದೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇನ್ನು ನಮ್ಮ ಯುವಕರ ತಂಡದ ಕೆಲಸದ ಬಗ್ಗೆ ಏನು ಹೇಳ್ತೀರಿ ಸರ್? ಅಂದ್ರೆ ತಾವು ಅದನ್ನ ಗಮನಿಸಿಕೊಂಡು ಬಂದಿದ್ದೀರಾ? ಯಾಕಂದ್ರೆ ಯುವಕರು ಮಾಡುವಂತ ಕೆಲಸಗಳನ್ನು, ಯಾಕಂದ್ರೆ ಅವರಿಗೆ ಬಡವರಿಗೆ ಆಗ್ಲಿ ಅಥವಾ ಅವರ ಊರಲ್ಲಿ ಮಾಡೋ ಒಳ್ಳೊಳ್ಳೆ ಕೆಲಸಗಳನ್ನು ಆಕ್ಚುಲಿ ನಾನು ಕೂಡ ನೋಡ್ಕೊಂಡು, ನಾನು ಅದೇ ಊರಿನವನಾಗಿದ್ದು ಅವ್ರದ್ದು ಅಷ್ಟು ಸಂಪರ್ಕದಲ್ಲಿ ಇರ್ಲಿಲ್ಲ. ಬಟ್ ಅವರು ಕೆಲಸಗಳನ್ನು ಮಾಡ್ತಾ ಇರೋ ಒಳ್ಳೊಳ್ಳೆ ಕೆಲಸಗಳನ್ನಾಗ್ಲಿ, ಬಡವರಿಗೆ ಆಗ್ಲಿ ಅಥವಾ ರೋಡ್ ಅಥವಾ ಒಳ್ಳೊಳ್ಳೆ ಊರಲ್ಲಿ ಮಾಡೋ ಕೆಲಸಗಳು ನೋಡ್ಕೊಂಡು ನಾನು ತುಂಬಾ ಅವರಿಗೆ ಇಂಪ್ರೆಸ್ ಆಗಿದ್ದೆ. ಅದೇ ರೀತಿ ಈ ಸ್ವಲ್ಪ ಫಂಕ್ಷನ್ ನಾನೇ ಖುದ್ದು ಅವ್ರ ಹತ್ರ ಮಾತಾಡ್ಬಿಟ್ಟು, ನಮ್ಮ ಕಡೆ ನಾವು ಕೂಡ ಇದ್ದೀವಿ, ನಿಮ್ ಜೊತೆ ಮಾಡಿ ಈ ತರ ಒಳ್ಳೆ ಫ್ಯೂಚರ್ ಒಳ್ಳೆ ಆಗುತ್ತೆ ಖಂಡಿತ ಅಂತ. ಬಟ್ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಊರಿನ ಈ ಹುಡುಗರು ಇಷ್ಟೆಲ್ಲ ಸಂಘಟನೆ ಮಾಡಿ ಒಂದು ಒಳ್ಳೆ ಕೆಲಸಗಳನ್ನು ಜನಗಳಿಗೆ ರೀಚ್ ಮಾಡಿಸ್ತಾ ಇದ್ದಾರೆ. ನಮ್ಮ ಊರಿನ ಒಂದು ಹೆಸರನ್ನು ಕೂಡ ಒಂದು ಪುತ್ತೂರಲ್ಲಿ ತೋರಿಸ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ. ದಯವಿಟ್ಟು ತುಂಬಾ ಒಳ್ಳೇದಾಗ್ಲಿ ಅವ್ರಿಗೆ ಫ್ಯೂಚರ್ಗೆ. ಖಂಡಿತ ನಮ್ಗಂತಲ್ಲ, ಯಾರು ನಮ್ಗೆ ಎಷ್ಟಾಗುತ್ತೋ ಆ ಸಪೋರ್ಟ್ ಅವ್ರಿಗೆ ಖಂಡಿತ ಮಾಡ್ಕೊಂಡು ಒಳ್ಳೆ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ನಾನು ನೋಡ್ತಾ ಕೇಳ್ಕೊಳ್ತೀನಿ. ಓಕೆ, ಎಸ್, ಬಹುಶಃ ತಮಗೆ ಅವರು ಕೂಡ ಅದೇ ಶರತ್ತನ್ನ ಹೇಳಿದಂಗೆ ಅವರ ಸಹಕಾರ, ಅವರಂತಹ ವ್ಯಕ್ತಿಗಳ ಸಹಕಾರ ನಮಗೆ ಇನ್ನಷ್ಟು ಕೆಲಸಗಳನ್ನು ಮಾಡುವಂತೆ ಪ್ರೇರೇಪಣೆಯನ್ನು ನೀಡಿದೆ. ಶರತ್ತನ್ನ ನಿಮಗೆ ಮತ್ತೊಮ್ಮೆ ನಮ್ಮ ತಂಡದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮಂಥ ಅವರು ಸಮಾಜಮುಖಿ ಕೆಲಸಗಳನ್ನು ಮಾಡಲು ಪ್ರೋತ್ಸಾಹ ನೀಡುವುದೇ ನಮಗೆ ಒಂದು ಬಲ. ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ನಾವು ಆಶಿಸುತ್ತೇವೆ. ಎಸ್, ಥ್ಯಾಂಕ್ ಯು ಶರತ್ ಅವರೇ ತಮ್ಮ ಕರೆಗಾಗಿ. ಎಸ್, ಇನ್ನು ಒಂದಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ತಾವು ಸಮಾಜ ಸೇವಾ ಚಟುವಟಿಕೆಗಳನ್ನು ಹೇಳ್ತಾ ಇದ್ರಿ, ಯಾವುದೆಲ್ಲ ಆಗಿದೆ ಅನ್ನುವಂಥದ್ದು. ಎಸ್, ಮುಂದುವರಿಸುವುದು. ಅದೇ ಮುಖ್ಯವಾಗಿ ಈಗ ನಮಗೆ
ಮೋಹನ್ ಅವರು ಕಾಲ್ ಮಾಡಿದ್ರು. ಹೌದು. ಅವರಿಗೆ ಮನೆ ನಿರ್ಮಾಣ ಮಾಡಬೇಕು, ಅಗತ್ಯವಾಗಿ ನಿರ್ಮಾಣ ಮಾಡಲೇಬೇಕು, ಆದ್ರೆ ಏನ್ ಮಾಡೋದು ಅವರಿಗೆ ಆಗ್ತಾ ಇಲ್ಲ. ಆರ್ಥಿಕ ದೃಷ್ಟಿಕೋನವನ್ನು ಇಟ್ಟಾಗ ಅವರು ಮನೆಯನ್ನ ನಿರ್ಮಾಣ ಮಾಡುವಂಥದ್ದು ತುಂಬಾ ಕಷ್ಟ ಸಾಧ್ಯ. ಆದ್ರೆ ನಾವು ಅವರ ಮನೆಗೆ ಭೇಟಿಯನ್ನ ನೀಡಿ ಖಂಡಿತ ನಾವು ಸಹಕಾರವನ್ನ ನೀಡ್ತೇವೆ ಎಂಬ ಧೈರ್ಯವನ್ನ ಜೊತೆಗೆ ಯಾರೆಲ್ಲ ದಾನಿಗಳಿರ್ಬೋದು ಅವರಿಗೆ ಅವರ ಒಂದು ಮೋಹನ್ ಅವರ ಪರಿಸ್ಥಿತಿಯನ್ನ ಮನದಟ್ಟು ಮಾಡಿ ದಾನಿಗಳು ನೇರವಾಗಿ ಮೋಹನ್ ಅವರಿಗೆ ಸಹಕಾರವನ್ನ ನೀಡುವಲ್ಲಿ ನಮ್ಮ ಪ್ರಯತ್ನ ಏನಿದೆ ಅದು ತುಂಬಾ ನಮಗೆ ಖುಷಿಯನ್ನ ಕೊಡುತ್ತೆ. ಅದೇ ರೀತಿ ನಾವು ತಿಳಿಸಿದಂತೆ ಪರಿಸರದ ಜೊತೆ ನಾವು ಹೊಂದಿಕೊಂಡಿರೋದ್ರಿಂದ ಮುಖ್ಯವಾಗಿ ವನ ಮಹೋತ್ಸವ ಆಗಿರ್ಬೋದು ಅಥವಾ ಅನಾರೋಗ್ಯಕ್ಕೆ ತುತ್ತಾದವರಿಗೆ ಧನ ಸಹಾಯವನ್ನ ನೀಡುವಂಥದ್ದು ಅಥವಾ ಊರಿನಲ್ಲಿರುವಂತಹ ಸಾರ್ವಜನಿಕ ಸಮಸ್ಯೆಗಳಿರುತ್ತೆ ಅದನ್ನ ನಾವು ನಮ್ಮ ನಾಯಕರಿಗೆ ತಿಳಿಸುವಂಥದ್ದು ಇಂಥ ಕೆಲಸಗಳನ್ನು ಕೂಡ ನಾವು ನಮ್ಮ ಸಂಘಟನೆ ಮಾಡ್ತಾ ಇದೆ. ಓಕೆ, ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ 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 ಹಲೋ, ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಕಿರಣ್ ಕುಮಾರ್, ಬ್ಯಾಂಗ್ಳೂರಿಂದ. ಕಿರಣ್ ಅವರು ಬ್ಯಾಂಗ್ಳೂರಿಂದ. ಎಸ್, ಹೇಳಿ ಸರ್, ಮಾತಾಡಿ. ಸರ್, ನಮ್ಮ ಶ್ರೀ ವಿಷ್ಣು ಯುವಶಕ್ತಿ ಬಳಗದ ಪದಾಧಿಕಾರಿಗಳಿದ್ದಾರೆ. ರಾಜೇಶ್ ಮಯೂರ್ ಅವರು, ರಘುನಾಥ್ ಗೋಳ್ತಿಲ್ ಅವರು, ಭರತ್ ಓಲ್ತಾಜಿ ಅವರು. ಅವರ ಕೆಲಸವನ್ನು ತಾವು ನೋಡಿಕೊಂಡು ಬಂದಿದ್ರೆ ಏನು ಅನ್ನಿಸ್ತಾ ಇದೆ ಅನ್ನುವಂಥದ್ದನ್ನು ಹಂಚಿಕೊಳ್ಬೋದು. ಹಲೋ, ಓಕೆ, ತಾಂತ್ರಿಕ ಸಮಸ್ಯೆಯಿಂದ ಕರೆ ಕಡಿತ ಆಗಿದೆ. ಮಾತುಕತೆಯನ್ನು ಮುಂದುವರಿಸೋದಿದೆ. ಇನ್ನು ನಾಳೆ ನಾಡಿದ್ದು ನಡೆಯುವಂಥ ಕಾರ್ಯಕ್ರಮಗಳು ಹೇಗೆ ನಡೆಯುತ್ತೆ, ಅದರ ಅತಿಥಿಗಳು ಯಾರೆಲ್ಲ ಬರ್ತಾರೆ ಎಲ್ಲವನ್ನು ಕೂಡ ಮಾತನಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ತಗೊಂಡು ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಯುವಕರ ತಂಡದ ಜೊತೆಗೆ ಮಾತುಕತೆ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 ಬಲೆ ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేన మస్తు ఖుషి అప్పుడు బాబా ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ದಿಲ್ಲಡ್ ಮಾತಾಡಲ್ಲ ವೀಕೆಂಡ್ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ ಬಿನೆಜಿ ಪೋಲೇರ್ ಬೇಬಿ ಲಬಾ ವೀಕೆ
ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 ಬಲೆ ಯಾವ ಲೇಟ್ ಆಗಿ ಹೋಯ್ತೆ ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಅಲ್ಲ ಮಸ್ತ್ ಖುಷಿ ಆಪುಂಡು ಬಾಬಾ ಫುಲ್ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ನಿಲ್ಲಡ್ ಮಾತೆಡಲು ವೀಕೆಂಡ್ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ ಬಿನೆಜಿ ಪೋಲೆ ಇರು ಬೇಬಿ ಯಬಾ ವೀಕೆ ಮತ್ತೊಮ್ಮೆ ಸ್ವಾಗತ. ಯುವಶಕ್ತಿ ಸಂಭ್ರಮ ಮಜ್ಜರಡ್ಕ ಶ್ರೀ ವಿಷ್ಣು ಯುವಶಕ್ತಿ ಬಳಗದ ಜೊತೆಗೆ ಮಾತುಕತೆ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಮೂವರಿದ್ದಾರೆ. ಹೇಗೆ ಬೆಳೆದುಕೊಂಡು ಬಂತು ಸಂಸ್ಥೆಯ ಸಂಘಟನೆ, ಜೊತೆಗೆ ಜನರಿಂದ ಯಾವ ರೀತಿ, ದಾನಿಗಳಿಂದ ಯಾವ ರೀತಿ ಪ್ರೋತ್ಸಾಹ ಸಿಕ್ಕಿತ್ತು, ಏನೆಲ್ಲ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮಾತನಾಡಿದ್ವಿ. ಅದರ ಜೊತೆಗೆ ವೀಕ್ಷಕರು ಕೂಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಇನ್ನೊಂದಷ್ಟು ಕಾರ್ಯಗಳು ಕೂಡ ಇದೆ, ಅದನ್ನು ಕೂಡ ಸ್ವೀಕರಿಸಬೇಕಿದೆ ಅನ್ನುವಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ಮೂವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ತಮ್ಮ ಜೊತೆಗೆ ಮಾತುಕತೆ ಮಾಡೋದಕ್ಕಿಂತ ಮುಂಚೆ ಇನ್ನೊಂದಷ್ಟು ಮಂದಿ ಕಾರ್ಯಗಳಲ್ಲಿ ಕಾಯ್ತಾ ಇದ್ದಾರೆ, ಅವ್ರ ಜೊತೆ ಮಾತನಾಡಿಕೊಂಡು ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ ಅನ್ನುವಂಥದ್ದನ್ನು ಹೇಳ್ತಾ ನೆಕ್ಸ್ಟ್ ಕಾಲನ್ನು ಅಟೆಂಡ್ ಮಾಡೋಣ. ಹಲೋ 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 ನಮಸ್ತೆ. ನಮಸ್ಕಾರ ಸರ್, ದುರ್ಗಾ ಪ್ರಸಾದ್ ಕುತ್ಯಾಡಿಯಿಂದ. ಎಸ್, ದುರ್ಗಾ ಪ್ರಸಾದ್ ಅವರು ಕುತ್ಯಾಡಿಯಿಂದ. ಮಾತಾಡಿ ಸರ್, ಮಾತಾಡಿ, ಹೇಳಿ. ನಮ್ದು ವಿವೇಕಾನಂದ ಯುವಕ ವೃಂದ ಕೌಡಿಚರ್ ಇದರಿಂದ ಮಾತಾಡ್ತಾ ಇದ್ದೇನೆ. ಎಸ್, ಹೇಳಿ ಸರ್, ಹೇಳಿ, ಕೇಳಿಸ್ತಾ ಇದೆ. ಮೊದಲಾಗಿ ಜಿಲ್ಲಾ ಪ್ರಶಸ್ತಿ ಪಡೆದಂತಹ ಶ್ರೀ ವಿಷ್ಣು ಯುವಶಕ್ತಿ ಬಳಗದಕ್ಕೆ ಅಭಿನಂದನೆಗಳು ಸರ್.
ಎಸ್, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಜಿಲ್ಲೆ ಯುವ ಪ್ರಶಸ್ತಿಯನ್ನು ಪಡೆದಂತಹ ಆತ್ಮೀಯ ಮಿತ್ರರಂತ ರಾಜೇಶ್ ಮಯೂರಿಗೆ ಅಭಿನಂದನೆಗಳು. ಅವರ ಪರಿಶ್ರಮದಿಂದ. ಹಲೋ ಹಲೋ, ಕೇಳಿಸ್ತಾ ಇದೆ ದುರ್ಗಾ ಪ್ರಸಾದ್ ಅವರೇ, ಮಾತಾಡಿ. ಕೇಳಿಸ್ತಾ ಉಂಟಾ? ಎಸ್, ಮಾತಾಡಿ. ನಾಳೆ ನಡೆಯುವಂತ ಕಾರ್ಯಕ್ರಮವು ಒಳ್ಳೆ ರೀತಿಯಲ್ಲಿ ಸಜ್ಜುಗೊಂಡಿದೆ. ಮಜ್ಜರಡ್ಕ ನಾಳೆ ಭಜನೆ ಮೂಲಕ ಪ್ರಾರಂಭ ಆಗುವಂತ ಕಾರ್ಯಕ್ರಮವು ಯಾವುದೇ ವಿಘ್ನಗಳಿಲ್ಲದೆ ನೆರವೇರಲಿ ಅಂತ ನಮ್ಮ ಯುವಕ ವೃಂದದಿಂದ ಶುಭ ಹಾರೈಸ್ತಾ ಇದ್ದೇನೆ. ಓಕೆ. ಅದೇ ರೀತಿ ರಾಜೇಶ್ ಮಯೂರ್ ಇವರ ಬಗ್ಗೆ ಹೇಳ್ಬೇಕಾದ್ರೆ ಅವರೊಬ್ಬ ಸಂಘಟನಾ ಶಕ್ತಿ ಅಂತ ಹೇಳ್ಬೇಕು. ಮೊದಲಾಗಿ 15-20 ಸದಸ್ಯರಿದ್ದ ಯುವ ತಂಡ ಇವಾಗ 60 ಜನರ ಮಿಕ್ಕಿ ಸದಸ್ಯತನವನ್ನು ಹೊಂದಿದೆ. ಮಜ್ಜರಡ್ಕ ಎಂಬ ಪುಟ್ಟ ಊರಾದಂತಹ ಒಂದು ಮಜ್ಜರಡ್ಕ ಹೆಸರನ್ನು ಇಡೀ ಜಿಲ್ಲಾ ಮಟ್ಟದಲ್ಲಿ ರಾರಾಜಿತ ಮಾಡಿದಂತಹ ಯುವಶಕ್ತಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ಕಾಲಘಟ್ಟದಲ್ಲಿ ಕೂಡ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿದಂತ ರಾಜೇಶ್ ಮಯೂರ್ ಅವರಿಗೂ ಮತ್ತೆ ಮೊನ್ನೆ ತಾನೇ ವಿಪತ್ತು ನಿರ್ವಹಣಾ ಘಟಕದ ಇದರ ಸದಸ್ಯರು ಆಗಿದ್ದಾರೆ. ಎಲ್ಲಾ ಒಂದು ವಿಷಯದಲ್ಲಿ ಒಂದು ಹೇಳ್ಬೇಕಾದ್ರೆ ಒಬ್ರು ಆಪತ್ ಬಾಂಧವರಾಗಿ ಆ ಗ್ರಾಮಕ್ಕೆ ಇದ್ದಾರೆ. ಸದಾ ಒಳ್ಳೆಯ ವ್ಯಕ್ತಿತ್ವ ಕೂಡಿರುವಂತಹ ರಾಜೇಶ್ ಮಯೂರ್ ಅವರು ಇನ್ನೂ ಕೂಡ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿ ರಾಜ್ಯ ಮಟ್ಟದ ಪ್ರಶಸ್ತಿ ಆ ಯುವಶಕ್ತಿಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಾಗೇನೆ ನಾಳೆ ನಡೆಯುವಂತ ಕಾರ್ಯಕ್ರಮವು ಒಳ್ಳೆ ರೀತಿಯಲ್ಲಿ ಸಾಗಲಿ ಅಂತ ಹೇಳಿ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಅಣ್ಣ. ದುರ್ಗಾ ಪ್ರಸಾದ್. ಓಕೆ ರೋಷನ್. ಧನ್ಯವಾದಗಳು ದುರ್ಗಾ ಪ್ರಸಾದ್ ಅವರೇ ತಮ್ಮ ಕರೆಗಾಗಿ. ಓಕೆ, ಇನ್ನೊಂದಷ್ಟು ಮಾತನಾಡೋಣ. ಒಂದಷ್ಟು ಸಮಾಜ ಸೇವಾ ಚಟುವಟಿಕೆಗಳ ಬಗ್ಗೆ ಹೇಳಿದ್ರಿ. ಸೊ ಮುಂದಕ್ಕೆ ಇರುವಂಥದ್ದು, ಮುಂದಕ್ಕೆ ಮಾಡಿರುವಂತಹ ಕೆಲಸಗಳು ಅಥವಾ ಮುಂದಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹ ಕೆಲಸಗಳು. ಅದೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ಗ್ರಾಮದಲ್ಲೇ ಕೆಲವೊಬ್ರು ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಸದಸ್ಯರು ಶ್ರಮದಾನವನ್ನು ಮಾಡುವ ಮೂಲಕ ಅವರಿಗೆ ಬಲವನ್ನ ತುಂಬಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೆಲವೊಂದು ಗಣ್ಯರು ಅವರಿಗೆ ಆರ್ಥಿಕವಾಗಿ ಸಹಕಾರವನ್ನ ನೀಡ್ತಾ ಇದ್ದಾರೆ. ಮುಖ್ಯವಾಗಿ ಕೆಲವರ ಗಣ್ಯರ ಹೆಸರು ಹೇಳ್ಬೇಕಂದ್ರೆ ಶ್ರೀಮತಿ ಮತ್ತು ಶ್ರೀ ಮೋಹನ್ ರೈ ಓಲೆಮುಂಡು, ಮತ್ತೆ ಹಾಗೇನೆ ಅವರ ಮಗ ಮನ್ಮಿತ್ ರೈ, ಹಾಗೇನೆ ಕಿಶೋರ್ ಶೆಟ್ಟಿ ಅರಿಯಡ್ಕ, ಲೋಕೇಶ್ ರೈ ಅಮೈ, ಮೋಹನ್ ದಾಸ್ ರೈ ಕುಂಬ್ರಾ, ನಾರಾಯಣ್ ಪೂಜಾರಿ ಮಡ್ಯಂಗಲ, ಮನೋಜ್ ರೈ ಮಾಡಾವು, ಶ್ರೀ ರವಿವರ್ಮ ಕಾರ್ಕಳ, ಶರತ್ ರೈ ಮುಂತಾದ ವ್ಯಕ್ತಿಗಳ ಒಂದು ಸಹಕಾರದಿಂದಾಗಿ ನಮ್ಮ ಸಂಘಟನೆ ಮುಂದೆ ಸಾಗ್ತಾ ಇದೆ. ಅವರಲ್ಲಿ ಕೇಳಿಕೊಳ್ಳೋದು ಇಷ್ಟೇ, ಅವರ ಸಹಕಾರ ಮುಂದೆಯೂ ಕೂಡ ನಮ್ಗೆ ಇರಲಿ ಅನ್ನುವುದು ನಮ್ಮ ಒಂದು ಪ್ರಾರ್ಥನೆ ಕೂಡ. ಓಕೆ, ಸೊ ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮುಂದಕ್ಕೂ ಕೂಡ ಸಿಗುವಂತಹ ಒಂದು ನಿರೀಕ್ಷೆಗಳಿದೆ. ಖಂಡಿತ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನಮ್ಮಲ್ಲೂ ಕೂಡ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಕಾಲರ್. ಹಲೋ ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಾತಾಡಿ ಸರ್, ಮಾತಾಡಿ. ತಮ್ಮ ಹೆಸರು? ಶ್ರೀಕಾಂತ್ ಅಂತ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪುತ್ತೂರು ತಾಲೂಕು ಮೇಲ್ವಿಚಾರಕರು. ಎಸ್, ಶ್ರೀಕಾಂತ್ ಬಿರಾವ್ ಅವರು ಮಾತಾಡಿ ಸರ್. ಹೇಳಿ ಸರ್. ಶ್ರೀ ವಿಷ್ಣು ಯುವಶಕ್ತಿ ಬಳಗ ಈಗ 6ನೇ ವರ್ಷದ ಕೆಸರೊಡೊಂಜಿ ದಿನ ಕಾರ್ಯಕ್ರಮದ ಸಂಭ್ರಮದಲ್ಲಿದೆ. ಒಂದಷ್ಟು ಕೆಲಸಗಳನ್ನ ಮಾಡಿ ಒಂದು ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದೆ. ಏನು ಹೇಳ್ತೀರಿ ಈ ಒಂದು ಯುವಕರ ತಂಡದ ಕೆಲಸದ ಬಗ್ಗೆ? ಹೌದು, ಕಳೆದ ಕೆಲವೊಂದು ವರ್ಷಗಳಿಂದ ನಮ್ಮ ಇಲಾಖೆಯಲ್ಲಿ ಕೂಡ ಹಲವಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಜನಪ್ರಿಯತೆಯನ್ನು ಪಡೆದಂತ ಒಂದು ಪುತ್ತೂರಿನ ಯುವಕ ಮಂಡಲಗಳಲ್ಲಿ ಕೂಡ ಒಂದು ಮಜ್ಜರಡ್ಕ ಯುವಕ ಮಂಡಲ ಕೂಡ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಯಾಕಂದ್ರೆ ಇಲಾಖೆಯ ಯಾವುದೇ ಕಾರ್ಯಕ್ರಮಗಳು ಬಂದ್ರು ಕೂಡ ಅದನ್ನ ಅಚ್ಚುಕಟ್ಟಾಗಿ ಮಾಡುವಂತ ಯುವಕ ಮಂಡಲ ಇದ್ರೆ ಕೂಡ ಒಂದು ಮಜ್ಜರಡ್ಕ ಕೂಡ ಯುವಕ ಮಂಡಲ ಕೂಡ. ಹಾಗಾಗಿ ನಮ್ಮ ಇಲಾಖೆಯ ಏನೇ ಒಂದು ಕಾರ್ಯಕ್ರಮಗಳಿದ್ರು ಅಥವಾ ಏನಾದ್ರೂ ನಾವು ಅವರ ಕಾರ್ಯಕ್ರಮ ಹೇಳಿದ್ರು ಕೂಡ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಮಾಡಿ ಅದನ್ನೊಂದು ಉತ್ತಮ ರೀತಿಯಲ್ಲಿ ಮಾಡಿದಂತ ಸಂಘಟನೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಜಿಲ್ಲಾ ಪ್ರಶಸ್ತಿ ತನಕ ಹೋಗಿದೆ. ನಾವು ಮುಂದೆ ಕೂಡ ಅವರಿಗೆ ರಾಜ್ಯ ಪ್ರಶಸ್ತಿ ಬರುವ ಹಾಗೆ ನಾವು ಬಹಳಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ದೀವಿ. ಇನ್ನಷ್ಟು ಅವರು ಸಂಘಗಳು ಅವರ ಊರಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಳೀಬೇಕೆಂಬ ಆಸೆ ನಮ್ಮದು. ಎಸ್,
ತಾವು ಗಮನಿಸಿದ ಹಾಗೆ ಸರ್, ಇಂತಹ ಒಂದು ಯುವ ಸಂಘಟನೆಗಳು ಅಥವಾ ಯುವ ಶಕ್ತಿ ಬಳಗಗಳ ಕಾರ್ಯಕ್ರಮಗಳು ಅಥವಾ ಅವರು ಸಮಾಜದಲ್ಲಿ ಮಾಡುವಂಥ ಒಂದಷ್ಟು ಸೇವಾ ಚಟುವಟಿಕೆಗಳು ಅದು ಎಷ್ಟರ ಮಟ್ಟಿಗೆ ಸಹಾಯಕಾರಿ ಅಂದರೆ ಇಲಾಖೆಗಳಿಗೆ ಒಂದು ರೀತಿ ಇಂತಹ ಒಂದು ಯುವ ಶಕ್ತಿಗಳ ಒಂದು ಸಹಕಾರ ಸಿಕ್ಕಿದಾಗ ಒಂದಷ್ಟು ಅಂದುಕೊಂಡ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳೋದು ಬಹಳಷ್ಟು ಸುಲಭ ಆಗುತ್ತೆ. ಸೊ ಇಂತಹ ಒಂದು ಯುವಕರ ತಂಡ, ಯುವಕ ಮಂಡಲಗಳಾಗಿರ್ಬೋದು, ಯುವತಿ ಮಂಡಲಗಳಾಗಿರ್ಬೋದು, ಇಂತಹ ಒಂದು ತಂಡಗಳ ಒಂದು ಪಾತ್ರದ ಬಗ್ಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಖಂಡಿತ ಸರ್, ನಮ್ಮ ಪುತ್ತೂರು ತಾಲೂಕಿನಲ್ಲಿ ಸರಿಸುಮಾರು ಒಂದು 250ಕ್ಕೂ ಮೇಲ್ಪಟ್ಟು ಯುವಕ ಯುವತಿ ಮಂಡಲಗಳು ಇದೆ. ಅದರಲ್ಲಿ ಕೆಲವು ಯುವಕ ಯುವತಿ ಮಂಡಲಗಳು ಬಹಳಷ್ಟು ಸಕ್ರಿಯಗಳಾಗಿದೆ, ಇನ್ನಷ್ಟು ಕೆಲವೊಂದು ಸಕ್ರಿಯಗಳಾಗಿದೆ. ಆದ್ರೆ ಅದು ಸ್ವಲ್ಪ ಆ ಮಟ್ಟಿಗೆ ಅವರಲ್ಲೇ ಸುತ್ತಾಡ್ತಾ ಇದೆ. ಆದ್ರೆ ಈ ತರದ ಯುವಕ ಮಂಡಲಗಳು ಸಾಮಾಜಿಕವಾಗಿ ತೊಡಗಿಸಿಕೊಂಡಾಗ ಜನತೆ ಕೂಡ ಒಂದು ಸಹಕಾರಿಯಾಗುತ್ತೆ ಮತ್ತು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದ್ರಿಂದ ಒಂದಷ್ಟು ಯುವಕ ಮಂಡಲಗಳಿಂದ ಕೂಡ ಜಾಗೃತಿಗಳು ಕೂಡ ಮೂಡ್ತಾ ಬರ್ತಾ ಇದೆ. ಓಕೆ, ಸೊ ಇದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಅಭಿವೃದ್ಧಿಗೆ ಪೂರಕ ಆಗಿದೆ ಅನ್ನುವಂಥದ್ದು. ಖಂಡಿತ ನಮ್ಮ ಯುವಕ ಯುವತಿ ಮಂಡಲಗಳು ಆದಷ್ಟು ಗ್ರಾಮೀಣ ಮಟ್ಟದಲ್ಲಿ ಅಭಿವೃದ್ಧಿ ಕಡೆಗೆ ಒಲವು ತೋರಿಸುತ್ತಾ ಕೆಲಸಗಳನ್ನು ಮಾಡ್ತಾ ಇದೆ. ನಾನು ಗಮನಿಸಿದ ಹಾಗೆ ಬೇರೆ ಬೇರೆ ಆರೋಗ್ಯ ಸೇವೆಗಳಾಗಿರ್ಬೋದು, ಯುವ ಸಬಲೀಕರಣಕ್ಕಾಗಿರ್ಬೋದು, ಕ್ರೀಡೆಗಾಗಿರ್ಬೋದು, ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಅವರು ಅಭಿವೃದ್ಧಿ ಕಡೆ ಕೂಡ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಓಕೆ, ಸೊ ಇವರ ಮೂಲಕವೂ ಕೂಡ ಅನೇಕ ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಾ ಇದೆ ಅನ್ನುವಂಥದ್ದು. ಹೌದು, ಇವರು ಪ್ರತಿ ಒಂದು ಕ್ಷೇತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಸಾಹಿತ್ಯ, ಸಾಂಸ್ಕೃತಿಕ, ಕ್ರೀಡೆ, ಧಾರ್ಮಿಕ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮಜ್ಜರಡ್ಕ ಯುವ ಶಕ್ತಿ ಬಳಗ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಬರ್ತಾ ಇದೆ. ಓಕೆ, ಎಸ್. ಇನ್ನು ಮುಂದಕ್ಕೆ ಇವರಿಂದ ಯಾವ ತರದ ನಿರೀಕ್ಷೆಗಳಿದೆ ಸರ್ ತಮಗೆ? ಮುಂದಕ್ಕೆ ಇನ್ನಷ್ಟು ನಮಗೆ ಏನಂದ್ರೆ ರಾಜ್ಯ ಮಟ್ಟದಲ್ಲಿ ಈ ಯುವಕ ಮಂಡಲ ತೊಡಗಿಸಿಕೊಳ್ಳುವಾಗಬೇಕು. ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು, ಇನ್ನಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಾಗ ಅಂತ ಶಕ್ತಿ ಅವರಲ್ಲಿದೆ. ಆ ತಂಡದಲ್ಲಿ ಪ್ರತಿಯೊಬ್ಬರು ಕೂಡ ಯಾರು ಮೇಲೂ ಅಲ್ಲ, ಯಾರು ಕೀಲಲ್ಲ ಎಂಬ ಭಾವನೆಯಿಂದ ಅವರು ಕೆಲಸ ಮಾಡ್ತಿರೋದ್ರಿಂದ, ಎಲ್ಲರೂ ಸಮಾನರು ಎಂಬ ಕೆಲಸ ಮಾಡ್ತಿರೋದ್ರಿಂದ ಅವರಿಗೆ ಇನ್ನಷ್ಟು ರಾಷ್ಟ್ರ ಮಟ್ಟದಲ್ಲಿ ಅಥವಾ ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹ ಒಂದು ಶಕ್ತಿ ಅವರಲ್ಲಿ ಇದೆ ಹೇಳಲಿಕ್ಕೆ ಬಯಸ್ತೇನೆ. ಎಸ್, ಶ್ರೀಕಾಂತ್ ಬೀರ ಅವರಿಗೆ ತಾವು ಪ್ರತಿಕ್ರಿಯೆಯನ್ನು ಕೊಡೋದಿದ್ರೆ. ಸರ್ ನಮಸ್ತೆ. ನಮಸ್ತೆ. ಇವರು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ. ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಹೀಗೆ ಆಗ್ಬೇಕು, ಏನಾದ್ರು ತಪ್ಪಿದ್ರೆ ನಮಗೆ ಅದು ಗೊತ್ತಾಗುವುದಿಲ್ಲ. ನಾವು ಮೊದಲೇ ಕಾರ್ಯಕ್ರಮ ಇರೋದಿಲ್ಲ, ಅದಕ್ಕೆ ಪ್ರತಿಯೊಂದಕ್ಕೂ ಮಾರ್ಗದರ್ಶಕರು ಇವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಾವು ಒಂದು ಈ ಹಂತಕ್ಕೆ ಬರ್ಬೇಕಾದ್ರೆ ಇವರು ಒಬ್ರು ಕಾರಣ, ಮಾರ್ಗದರ್ಶನ ಮಾಡಿಕೊಂಡು. ಹೌದೌದು ಸರ್, ನಿಮಗೆ ಈ ಸಂಘಟನೆ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ ಸರ್. ಓಕೆ ಸರ್. ಎಸ್, ಧನ್ಯವಾದಗಳು ಸರ್ ಕರೆಯನ್ನು ಮಾಡಿದ್ದಕ್ಕಾಗಿ, ಜೊತೆಗೆ ಇವರ ಬಗ್ಗೆ ಒಂದಷ್ಟು ಪ್ರೋತ್ಸಾಹಕ ಮಾತುಗಳನ್ನು ಆಡಿದ್ದಕ್ಕಾಗಿ. ಎಸ್, ಇನ್ನು ಒಂದಷ್ಟು ಮಂದಿಗೆ ಧನ್ಯವಾದಗಳನ್ನು ಕೂಡ ಹೇಳಿದ್ರಿ, ತಮಗೆ ಯಾವ ರೀತಿ ಒಂದು ಸಪೋರ್ಟಿವ್ ಆಗಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ತಮ್ಮ ಒಂದು ಕೆಲಸಗಳು, ಸೇವಾ ಚಟುವಟಿಕೆಗಳಿಗೆ ಪೂರಕವಾಗಿ ತಮಗೆ ಒಂದಷ್ಟು ಗೌರವ ಪುರಸ್ಕಾರಗಳು, ತಾಲೂಕು ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿ ಎಲ್ಲವೂ ಕೂಡ ಸಿಕ್ಕಿದೆ. ಅವುಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದಿದ್ರೆ. ಸರಿ, ಕಳೆದ ನೆಹರು ಯುವ ಕೇಂದ್ರ ಅವರು ಆಯೋಜನೆ ಮಾಡಿದಂಥ ಸ್ವಚ್ಛ ಭಾರತ್ ಪ್ಲಾಸ್ಟಿಕ್ ಅಭಿಯಾನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಶಸ್ತಿಯನ್ನು ಸಂಘಟನೆ ಪಡೆದುಕೊಂಡಿದೆ. ಮತ್ತೆ ಆಮೇಲೆ ಯುವಜನ ಒಕ್ಕೂಟ, ತಾಲೂಕು ಯುವಜನ ಒಕ್ಕೂಟ ವತಿಯಿಂದ ಸಂಘಟಕರಿಗೆ ಮತ್ತು ಸಂಘಟನೆಗೆ ಪ್ರಶಸ್ತಿ ಬಂದಿದೆ. ಆಮೇಲೆ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ ರಿಜಿಸ್ಟರ್ ಮಂಗಳೂರು ಇದರ ವತಿಯಿಂದ ಸಂಘಟನೆ ಕ್ಷೇತ್ರದಲ್ಲಿ ನನಗೆ ಜಿಲ್ಲಾ ಯುವ ಪ್ರಶಸ್ತಿ ಕಳೆದ ವರ್ಷ ಬಂದಿದೆ. ಪ್ರಶಸ್ತಿಗೆ ಓಡುವುದಕ್ಕಿಂತ ನಾವು ಅದರಿಂದ ಪ್ರಶಸ್ತಿ ಬರ್ತದೆ ಅಂತ ನಾನು ಹೇಳುವುದು. ಪ್ರಶಸ್ತಿಗಾಗಿ ಕೆಲಸ ಮಾಡೋದಕ್ಕಿಂತ ನಾವು ಒಂದೊಂದೇ ಕಾರ್ಯಕ್ರಮ ನನಗೆ ಅದು ಆಮೇಲೆ ಗೊತ್ತಾಯ್ತು, ಅದು ನಾವು ಕೆಲಸ ಮಾಡಿದ ಅದರಿಂದ ನಾವು ಪ್ರಶಸ್ತಿಯಿಂದ ಓಡಬಾರ್ದು, ಗುರುತಿಸುವವರಿದ್ದಾರೆ ಮಾಡಿದ ಕೆಲಸಗಳು. ಹೌದೌದು. ಮತ್ತೆ ನಾವು
ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ನಾವು ಮೊದಲಾಗಿ ನಮ್ಮ ಗೌರವಾಧ್ಯಕ್ಷರು ಶ್ರೀ ಓಲೆಮುಂಡು ಮೋಹನ್ ರಾಯ್ ಇವರ ಮಾರ್ಗದರ್ಶನ ಹಾಗೂ ಅವರ ಒಂದು ಮಾತು ಅದೇ ನಮಗೆ ಪ್ರೇರಣೆ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮ ಮಾಡುವಾಗಲೂ ಅವರು ಪ್ರಥಮವಾಗಿ ಸ್ಪಂದನೆ ನೀಡ್ತಾರೆ. ಹಾಗೆ ಅವರು ಮಗ ಮನ್ಮಿತ್ ರೈ ಅನ್ನ ಅವರು ಸಹ ಉತ್ತಮ ಸಹಕಾರ ನೀಡಿದ್ದಾರೆ. ಪ್ರತಿಯೊಂದು ಮಾರ್ಗದರ್ಶನವಾಗ್ಲಿ, ಯಾವ್ದಾದ್ರು ಆರ್ಥಿಕತೆಯಲ್ಲಿ ಯಾವ್ದಾದ್ರು ವಿಚಾರದಲ್ಲೂ ಪ್ರತಿಯೊಂದು ಹಂತದಲ್ಲಿಯೂ ಅವರಿದ್ದಾರೆ. ಹಾಗೆ ಅವಾಗ ಕಾಲ್ ಮಾಡಿದ ದುರ್ಗಾಪ್ರಸಾದ್ ಕುತ್ಯಾಡಿ ಅವರು ಗೌರವಾಧ್ಯಕ್ಷರು ವಿವೇಕಾನಂದ ಯುವಕ ಮಂಡಲ ಅವರಿಂದ ಕವಡಿಚ್ಚಾರು. ಯಾವುದೇ ಒಂದು ಕಾರ್ಯಕ್ರಮದ ಮೆಸೇಜ್ ಬರ್ತದೆ ರಾತ್ರಿ, ರಾಯಸಣ್ಣ ಒಳ್ಳೇದು ಮಾಡ್ಲಿ, ನೀವು ಒಳ್ಳೆ ಅದು ಪ್ರೇರಣೆ ನಮಗೊಂದು, ಅದು ತುಂಬಾ ಖುಷಿ ಇದೆ. ಹಾಗೆ ಸಾಕಷ್ಟು ನನ್ನ ಸ್ನೇಹಿತರಾಗ್ಲಿ ತುಂಬಾ ಜನ ಪ್ರೇರಣೆ ಈ ತನಕ ಬಂದು ನಿಂತಿದೆ. ಸಂಘಟನೆ ಸಂಪೂರ್ಣ ವರ್ಷವಿಡೀ ಕಾರ್ಯಕ್ರಮವೇ ಮಾಡ್ತಾ ಇದೆ. ಕೆಲವರು ಹೇಳ್ತಾರೆ, ಹೇಗೆ ಇದು ಇಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೆ, ನೀನೇನು ಕೆಲಸ ಮಾಡೋದಿಲ್ವಾ? ಅದು ಸಹ ಬರ್ತಾ ಉಂಟು. ಅದು ಏನು, ಅದು ನನಗೆ ಒಂದು ತೃಪ್ತಿ ಇದೆ. ಯಾಕಂದ್ರೆ ನನ್ನ ಪರ್ಸನಲ್ ಸಮಸ್ಯೆಯನ್ನು ಬದುಕಿಟ್ಟು ಅದು ಗೊತ್ತಾಗ್ತಾ ಇಲ್ಲ, ಹೋಗ್ತಾ ಇದೆ ಜೀವನ ಮುಂದೆ. ನೋಡುವ, ಜನಗಳ ಆಶೀರ್ವಾದ, ದಾನಿಗಳ ಪ್ರೋತ್ಸಾಹ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತೇವೆ ಅಂತ ಬಯಸ್ತೇವೆ. ಸಮಾಜ ಸೇವೆಯಲ್ಲಿ ನೀವು ಖುಷಿಯನ್ನ ಕಾಣ್ತಾ ಇದ್ದೀರಿ. ಖಂಡಿತವಾಗಿಯೂ. ಓಕೆ, ಮಾತಾಡೋಣ. ಇನ್ನೊಬ್ರು ಇದ್ದಾರೆ ಕಾಲರ್. ಹಲೋ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ? ಸರ್ ಮಂಜುನಾಥ್ ಬಾಬು ಅಂತ, ಗುರುಗುಂಟೆಪಾಳ್ಯ, ಬೆಂಗಳೂರು. ಗುರುಗುಂಟೆಪಾಳ್ಯ. ಎಸ್, ಹೇಳಿ ಸರ್ ಮಂಜುನಾಥ್ ಅವರೇ, ಮಾತಾಡಿ. ಸರ್ ಏನಿಲ್ಲ, ನಮ್ಮ ಈ ಒಂದು ವಿಷ್ಣು ಗೆಳೆಯರ ಬಳಗ ಇದೆಯಲ್ಲ ಸರ್, ಬಜ್ಜಾರಡ್ಕ. ಹೌದು. ಬಹಳ ನಮ್ಗೆ ಖುಷಿ ಆಗತ್ತೆ. ನಾವು ಒಂದು 3-4 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಿರಿ. ಓಕೆ. ಅಷ್ಟು ಒಂದು ಒಳಗಡೆ ಇರತಕ್ಕಂತ ಒಂದು ಹಳ್ಳಿಗಾಡಿನಲ್ಲಿ ಅವ್ರು ಮಾಡ್ತಾ ಇರತಕ್ಕಂತ ಕಾರ್ಯಕ್ರಮದ ಒಂದು ಮಟ್ಟ ನೋಡಿದಾಗ ನಮ್ಗೇನ ಬೆಂಗಳೂರಲ್ಲಿ ಇರೋರ್ಗೆ ಒಂದೊಂದ್ಸರಿ ಬಾಯಿ ಮೇಲೆ ಬೆಳ್ಳಿಟ್ಕೊಳ್ಬೇಕಾಗಂತ ಒಂದು ವಿಚಾರನ ನಾನು ನೋಡಿದೀನಿ ಅಲ್ಲಿ. ತುಂಬಾ ಶಿಸ್ತು. ಚಿಕ್ಕ ಮಗುವಿಂದ ಹಿಡಿದು ಒಂದು 80-90 ವರ್ಷದ ವಯಸ್ಸಿನ ಎಲ್ಲ ಜನರದನ್ನ ಆ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಶಿಸ್ತುಬದ್ಧವಾಗಿ ಒಂದು ಸೈಲೆಂಟ್ ಆಗಿ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಿರ್ಬೋದು, ಆಮೇಲೆ ಭಾಷೆ ಬಗ್ಗೆ ಹಿಡ್ತಾ ಇರೋದಿರ್ಬೋದು, ಆಮೇಲೆ ನಮ್ಮ ಹುಡುಗರು ಮಾಡ್ತಾ ಇರತಕ್ಕಂತ ಜನಸೇವೆ ಕಾರ್ಯಕ್ರಮಗಳನ್ನ ಪಟ್ಟಿನ ನೋಡ್ತಾ ಇದ್ರೆ ಬಹಳ ಖುಷಿ ಅನ್ಸುತ್ತೆ. ನಾವೇ ಅವ್ರ ಹತ್ರ ಸಾಕಷ್ಟು ಕಲ್ತು ನಾವು ನಮ್ಮ ಬೆಂಗಳೂರಲ್ಲಿ 1-2-3 ಕಾರ್ಯಕ್ರಮದಲ್ಲಿ ಅವ್ರ ಬಗ್ಗೆ ಸಾಕಷ್ಟು ಸರಿ ಮಾತಾಡಿದೀವಿ ನಾವು. ನಮ್ಮ ರಾಜೇಶ್ವರ್ ಇರ್ಬೋದು, ನಮ್ಮ ರಘು, ಸುಮಾರು ಜನ ಇದಾರೆ ಅಲ್ಲಿ, ಹೆಸರುಗಳು ನನಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಬಹಳಷ್ಟು ಯುವಕರುಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಆ ಕಾರ್ಯಕ್ರಮಕ್ಕೆ ನಾವು ಕುಟುಂಬ ಸಮೇತನು 1-2 ದಿನ ಭಾಗವಹಿಸಿದ್ರಿ. ತುಂಬಾ ಹೆಸರು ಮಾಡಿದ್ದಾರೆ ಅವರು. ರಾಜೇಶ್ವರ್ ಅವ್ರ ಟೀಮ್ ಅವರು ಹೆಸರಿಗೆ ಅಂತ ಮಾಡ್ತಾ ಇಲ್ಲ, ನನಗೆ ಗೊತ್ತಿದ್ದಂಗೆ ಅವ್ರಿಗೊಂದು ಹಾಬಿ ಅನ್ಸ್ಬಿಟ್ಟಿದೆ ಅನ್ಸುತ್ತೆ ಅದು. ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ. ನಮ್ಮ ಸಹಕಾರ ಸಂಪೂರ್ಣವಾಗಿ ಯಾವಾಗೂ ಅವ್ರ ಮೇಲೆ ಇರ್ತದೆ ಸರ್. ಓಕೆ, ಎಸ್, ಒಳ್ಳೇದಾಗ್ಲಿ ಅವರಿಗೆ. ತಮ್ಮ ಪ್ರತಿಕ್ರಿಯೆ ಕೊಡೋದಿದ್ರೆ. ಅಣ್ಣ, ನಿಮ್ಗೆ ಧನ್ಯವಾದಗಳಣ್ಣ. ಥ್ಯಾಂಕ್ ಯು. ನಿಮ್ಮ ಸಹಕಾರ ಇನ್ನು ಮುಂದೆ ನಮ್ಗೆ ಇರಲಿ. ಧನ್ಯವಾದ ಹೇಳಂತ ವಿಚಾರ ಏನಿಲ್ಲ, ಯಾಕಂದ್ರೆ ನೀವು ಮಾಡ್ತಾರ ಹೃದಯಪೂರ್ವಕವಾಗಿ ಮಾಡ್ತಾ ಇದ್ದೀರಾ. ಬಹಳ ಸಂತೋಷ ಆಗತ್ತೆ ಅದಕ್ಕೆ. ನೀವು ಹೆಸರು ಮಾಡ್ಬೇಕು ಅಂತನೋ ಇಲ್ಲ ಸುಮ್ನೆ ಏನೋ ಎಲ್ಲರದ್ರ ಶೋ ಆಫ್ ಮಾಡ್ಬೇಕು ಅನ್ನೋಂಥದ್ದು ಏನೂ ಇಲ್ಲ ನಿಮ್ಮಲ್ಲಿ. ನಾನು ನೋಡಿದ್ನಲ್ಲ 1-2-3 ಸರಿ ಕಾರ್ಯಕ್ರಮದಲ್ಲಿ, ಮನಸ್ಸಿಗೆ ಮುದ ನೀಡುತ್ತೆ ನಿಮ್ಮ ಒಂದು ಮನಸ್ಥಿತಿನ ತಿಳ್ಕೊಂಡು. ನಮಗೆ ಒಂದು 5 ವರ್ಷದಿಂದ ಸಹಕಾರ ಮಾಡ್ತಾನೆ ಬಂದಿದ್ದಾರೆ ಇವರು, ಮಂಜುನಾಥ್ ಬಾಬು ಅವರು ಯಾವಾಗಲೂ ಇನ್ನು ಮುಂದೇನು ನಮಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಖುಷಿ ಇದೆ. ಅವರ ಮಾರ್ಗದರ್ಶನ ಕೂಡ ಕೊಡ್ತಾರೆ ನಮಗೆ, ಈ ಥರ ಮಾಡಿ ಅಂತ ಒಳ್ಳೆಯದು ವಿಚಾರಗಳನ್ನೆಲ್ಲ ಹೇಳ್ತಾರೆ. ಅವ್ರಿಗೆ ಧನ್ಯವಾದಗಳಣ್ಣ. ಎಸ್, ಧನ್ಯವಾದಗಳು ಮಂಜುನಾಥ್ ಬಾಬು ಅವರೇ. ಬಹುಶಃ ಮುಂದಕ್ಕೂ ಕೂಡ ತಮ್ಮಿಂದ ಒಂದು ಪ್ರೋತ್ಸಾಹ ಸಹಕಾರ ಸಿಗ್ತದೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಇವರಿದ್ದಾರೆ. ಅದು ನಿಜ ಆಗಲಿ ಅನ್ನುವಂಥದ್ದು, ಸಿಗ್ತಾ ಇರಲಿ ಅನ್ನುವಂಥದ್ದು ನಾವು ಕೂಡ ಹೇಳ್ತಾ ಇರುವಂತಹ ಮಾತುಗಳು. ನೆಕ್ಸ್ಟ್ ಕಾಲರ್ ಇದ್ದಾರೆ. ಹಲೋ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ? ನಾನು ದಿನೇಶ್ ಅಂತೇಳಿ, ಪುತ್ತೂರು ತಾಲೂಕು ವಿಜಯನಗರದ ಪ್ರೆಸಿಡೆಂಟ್. ಎಸ್, ಹೇಳಿ ದಿನೇಶ್ ಅವರೇ, ಮಾತಾಡಿ. ಇದು ವಿಷ್ಣು ಯುವ ಶಕ್ತಿ ಮಜ್ಜಾರಡ್ಕ, ಇದರ 4 ಹೆಸರೊಂದು ದಿನ ಕಾರ್ಯಕ್ರಮ ಉಂಟಲ್ಲ ಸರ್? ಹೌದು. ಎಸ್, ಹೌದು. ಅದೇ ಕಾರ್ಯಕ್ರಮದ ಬಗ್ಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಅವರು ಮಾಡಿರುವಂತಹ ಕೆಲಸಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ತಾವು ನೋಡಿದ ಹಾಗೆ ಇವರ ಒಂದು ತಂಡದ ಬಗ್ಗೆ ಹೇಳೋದಿದ್ರೆ ಏನ್ ಹೇಳ್ತೀರಿ ಅಂತ? ಕೇಳುದಿಲ್ಲ ಸರ್. ಹಲೋ. ಹಲೋ.
ಎಸ್, ಶ್ರೀ ವಿಷ್ಣು ಯುವಶಕ್ತಿ ಬಳಗದ ಪದಾಧಿಕಾರಿಗಳು ನಮ್ಮ ಜೊತೆಗಿರುವಂತದ್ದು, ಅವರ ಒಂದು ಕೆಲಸಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ನಾಳೆ ನಡೆಯುವಂತಹ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳೋದಕ್ಕಿದ್ದಾರೆ. ಸೊ ತಾವು ಗಮನಿಸಿದ ಹಾಗೆ ಇವರ ಕೆಲಸವನ್ನ ತಾವು ನೋಡಿದ್ರೆ ಅಥವಾ ಇವರ ಬಗ್ಗೆ ತಿಳಿದಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ನಾನು ಒಂದು 2 ವರ್ಷಗಳಿಂದ ತಾಲೂಕು ಯೋಜನಾ ಘಟಕದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಿದ್ದೇನೆ. ಓಕೆ. ಒಂದು 2 ವರ್ಷದ ಮೊದಲು ಅಲ್ಲಿ ವಿಷ್ಣು ಯುವಶಕ್ತಿ ಬಳಗ ರಿಜಿಸ್ಟರ್ ಮಜ್ಜರಡ್ಕ ಇವರ ಒಂದು ಯುವಮಂಡಲತ್ವ ಶಿಬಿರಕ್ಕೆ ನಾನು ಮತ್ತು ಯುವ ಸಬಲೀಕರಣ ಕ್ರೀಡಾ ಮೇಲ್ವಿಚಾರಕರು ಹೋಗಿದ್ದೆವು. ಓಕೆ. ಅದಾದ ನಂತರ ಅವರು ಕ್ರಿಯಾಶೀಲ ಚಟುವಟಿಕೆಯಲ್ಲಿ ಹಲವಾರು ಸಂಘಟನೆ ಇರ್ಬೋದು, ಸೇವೆ ಇರ್ಬೋದು, ಕ್ರೀಡೆ ಇರ್ಬೋದು, ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅವರು ತಾಲೂಕಿನಲ್ಲಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರು ಗಳಿಸುವಂತ ಕೆಲಸ ಮಾಡಿದ್ದಾರೆ. ಓಕೆ. ಅದಕ್ಕೆ ನಮ್ಮ ಸಂಪೂರ್ಣ ತಾಲೂಕು ಯೋಜನಾ ಘಟಕದ ಸಹಕಾರ, ಅದಕ್ಕೆ ನಮ್ಮ ತಾಲೂಕು ಯುವ ಪ್ರಶಸ್ತಿ ಮತ್ತು ಜಿಲ್ಲಾ ಪ್ರಶಸ್ತಿ ಅವರಿಗೆ ಲಭಿಸಿದೆ. ಕೆಸರಡಂಜಿ ದಿನ ಅಂದ್ರೆ ಅದು ನಮ್ಮ ಒಂದು ಜಾನಪದ ಶೈಲಿಯ ಒಂದು ಕಾರ್ಯಕ್ರಮ ಆಗಿರ್ತದೆ. ಈಗ ನಾನು ಕಳೆದ ವರ್ಷ ಮತ್ತು 2 ವರ್ಷದ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದೆ. ಹಲವಾರು ಜನರು ಅದರಲ್ಲಿ ಭಾಗವಹಿಸಿ ಒಂದು ಉತ್ತಮ ಕೆಲಸವನ್ನು ಅವರು ಮಾಡುವುದರಲ್ಲಿ ಒಂದು ಅವರಿಗೆ ಇರ್ಬೋದು, ಮತ್ತೆ ಅವರ ಸಂಘಟನೆಗೆ ಇರ್ಬೋದು ಪ್ರಶಸ್ತಿಗಳು ಇನ್ನು ರಾಜ್ಯ ಮಟ್ಟದಲ್ಲಿ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಪ್ರಶಸ್ತಿಗಳು ಅಂತ ಹೇಳುತ್ತಾ ಒಂದು ಒಳ್ಳೆಯ ಕಾರ್ಯಕ್ರಮ ಅವರು ನಡೆಸುವಂತಾಗಲಿ, ಅವರಿಗೆ ಶ್ರೀದೇವರ ಆರೋಗ್ಯ ನೀಡಲಿ ಎಂದು ಹೇಳುತ್ತಾ ಒಳ್ಳೊಳ್ಳೆ ಕೆಲಸ ಮಾಡಲಿ ಎಂದು ಹೇಳುತ್ತಾ ನನ್ನ ಶುಭ ಹಾರೈಕೆಗಳನ್ನು ಹೇಳ್ತಾ ಇದ್ದೀನಿ. ಶುಭ ಹಾರೈಕೆ. ಓಕೆ. ಎಸ್, ಅವರ ಬಗ್ಗೆ ಒಳ್ಳೆ ಇವರು ತಾಲೂಕು ಯೋಜನಾ ಒಕ್ಕೂಟ ಇದರ ಅಧ್ಯಕ್ಷ ದಿನೇಶ್ ಹೌದು, ತುಂಬಾ ಸಹಕಾರ ನೀಡ್ತಾರೆ. ಸಂಘಟನೆ ಬಗ್ಗೆ ಎಷ್ಟೇ ಕಾರ್ಯಕ್ರಮ ಮಾಡಿದ್ರು ಯಾವಾಗಲೂ ಕರೆದ್ರು ಬರ್ತಾರೆ ಇವರು. ಮತ್ತೆ ಸಹಕಾರ ಸಹ ಅಷ್ಟೇ, ಸಂಘಟನೆ ಹೀಗೆ ಹೋಗ್ಬೇಕು, ಈ ರೀತಿ ಹೋಗ್ಬೇಕು, ರೂಪುರೇಷೆಗಳು, ಅವರ ಅನುಭವಗಳು, ಅವರ ಸಂಘಟನೆಯು ಅಲ್ಲಿ ಇದೆ, ಗೈಡೆನ್ಸ್ ಕೊಡ್ತಾರೆ ನಮಗೆ. ಅದು ಸ್ಫೂರ್ತಿ ಆಗುತ್ತೆ. ಮುಂದೆ ಏನ್ ಮಾಡ್ಬೇಕಂತ ಹೊಸ ಹೊಸ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಗೈಡೆನ್ಸ್ ಸಿಗ್ತದೆ ಅನ್ನುವಂಥದ್ದು. ಎಸ್, ಧನ್ಯವಾದಗಳು ಸರ್. ತಮ್ಮ ಸಹಕಾರ ಇದೇ ರೀತಿ ಈ ಸಂಘಟನೆಗೆ ಸಿಗ್ತಾ ಇರಲಿ ಅನ್ನುವಂಥದ್ದು. ಎಸ್, ಇನ್ನೊಂದಷ್ಟು ಮಾತನಾಡೋದಿದ್ರೆ ಸನ್ಮಾನ ಗೌರವಗಳು ಸಿಕ್ಕಿದೆ, ಇದು ಎಷ್ಟು ಹೆಚ್ಚಿಸಿದೆ ತಮ್ಮ ಜವಾಬ್ದಾರಿಯನ್ನಂತ ತಮಗೆ ತಾವು ಭಾವಿಸ್ತೀರಿ ಅಂತ? ನಮ್ಮ ಜವಾಬ್ದಾರಿ ಎಷ್ಟು ಹೆಚ್ಚಾಗಿದೆ ಅಂತ ನಿಮಗೆ? ಮುಖ್ಯವಾಗಿ ಸಮಾಜದ ಸ್ಪಂದನೆ ಅಥವಾ ನಮ್ಮನ್ನ ಗುರುತಿಸುವಂತದ್ದು ಅಥವಾ ಪ್ರೋತ್ಸಾಹ ನೀಡುವಂತದ್ದು ಇದೆಲ್ಲ ನಮಗೆ ಮುಖ್ಯ ಅಂತ ಅನಿಸುತ್ತೆ. ಯಾಕಂದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ ಅನ್ನೋದು ನಮ್ಗೆ ಗೊತ್ತಾಗೋದು ಸಮಾಜದಿಂದ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅನ್ನೋದನ್ನ ಗಮನಿಸಿದಾಗ. ಈ ದೃಷ್ಟಿಯಿಂದ ಸಮಾಜದ ಅಥವಾ ನಾಯಕರ ಅಥವಾ ನಮ್ಮ ಸ್ಥಳೀಯ ಮಟ್ಟದ ಒಂದು ವ್ಯವಸ್ಥೆ ಏನಿದೆ ಅವರ ಒಂದು ಸ್ಪಂದನೆ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸಿದಾಗ ನಮ್ಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಅವರ ಒಂದು ಪ್ರೋತ್ಸಾಹ ನಮ್ಮನ್ನ ಇನ್ನೂ ಮುಂದೆ ಸಾಗುವಂತೆ ಮಾಡಿದೆ. ಓಕೆ. ಸೊ ಅದು ಇನ್ನೊಂದಷ್ಟು ನಿಮಗೆ ಪ್ರೇರಣೆ ಕೂಡ ಕೊಟ್ಟಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ಬೋದು. ಓಕೆ. ಅದರ ಜೊತೆಗೆ ಇನ್ನು ನಾಳೆ ನಾಡಿದ್ದು ನಡೆಯುವಂಥ ಕಾರ್ಯಕ್ರಮದ ಬಗ್ಗೆ ಬರೋದಿದ್ರೆ, ಸೊ ಈ ಬಾರಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಕೆಸರಡೊಂಜಿ ದಿನ ಕಾರ್ಯಕ್ರಮದಲ್ಲಿ ಏನು ವಿಶೇಷತೆ ಇದೆ ಮತ್ತು ಎಷ್ಟು ಅಥವಾ ಇತರ ಕಾರ್ಯಕ್ರಮಗಳಿಗೆ ಹೋಲಿಕೆ ಮಾಡಿದರೆ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ನಿಮ್ಮ ಕಾರ್ಯಕ್ರಮ ಅಂತ? ನಮ್ಮ ಸಂಘಟನೆಯ ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಈ ಕಾರ್ಯಕ್ರಮದ ಹೆಸರೇ ತಿಳಿಸುವಂತೆ ಕೆಸರಡು ಒಂಜಿ ದಿನ ಅಂತ. ನಮ್ಗೆಲ್ರಿಗೂ ಕೃಷಿಯ ಬಗ್ಗೆ ಗೊತ್ತಿದ್ರೂ ಕೂಡ ನಾವು ಕೃಷಿಯನ್ನ ತುಂಬಾ ಹತ್ತಿರದಿಂದ ನೋಡಿರುವುದು ಬಹಳಷ್ಟು ಕಮ್ಮಿ. ಕೃಷಿ ಅಂದ್ರೆ ಏನಿರುತ್ತೆ ಅಥವಾ ಕೃಷಿಗಿಂತ ಮೊದಲು ಏನ್ ಮಾಡ್ತಾರೆ, ಕೃಷಿಗೆ ಯಾವೆಲ್ಲ ಉಪಕರಣಗಳನ್ನ ಬಳಸ್ತಾರೆ ಅನ್ನೋದು ನಮ್ಗೆ ನಿಜವಾಗಿ ಅಷ್ಟೊಂದು ಮಾಹಿತಿ ಇಲ್ಲ. ಬಹುಶಃ ನಾವು ಇಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯರು ಅಥವಾ ಗಣ್ಯರು ಅಥವಾ ಈ ಪ್ರಸ್ತುತ ಸಮಾಜದಲ್ಲಿ ಕೃಷಿಯಲ್ಲಿ ಯಾವ ರೀತಿಯ ಆಧುನಿಕ ಉಪಕರಣಗಳನ್ನು ನಾವು ಬಳಸಬಹುದು ಅನ್ನುವಂಥದ್ದನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮದ ಮುಖೇನ ಯುವಜನರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ನಮ್ಮ ಈ ಒಂದು ಕಾರ್ಯಕ್ರಮದ ಇನ್ವಿಟೇಷನ್ ಅನ್ನ ನೀವು ಗಮನಿಸಿದಾಗ ನಿಮಗೆ ಸಂಪೂರ್ಣವಾಗಿ ಈ ಕಾರ್ಯಕ್ರಮದ ವಿಶೇಷತೆಗಳು ಗೋಚರಿಸ್ತಾ ಹೋಗುತ್ತೆ. ಯುವಜನರನ್ನ ಗುರುತಿಸುವಂತದ್ದು ಇರ್ಬೋದು ಅಥವಾ ಸನ್ಮಾನ ಮಾಡುವಂತದ್ದು ಇರ್ಬೋದು ಅಥವಾ ಮುಖ್ಯವಾಗಿ ನಮ್ಮದೇ ಊರಿನ ನಮ್ಮದೇ ಜನರಿಗೆ ಒಂದು ಮನೋರಂಜನೆಯನ್ನ ನೀಡುವಂತಹ ದೃಷ್ಟಿಯಲ್ಲಿ ನಾಟಕವನ್ನ ನಡೆಸುವಂತದ್ದು ಅಥವಾ ಎಲ್ಲರೂ ಒಟ್ಟು ಸೇರ್ಲಿಕ್ಕೆ ಒಂದು ಆತ್ಮೀಯತೆಯಿಂದ ಒಗ್ಗಟ್ಟಿನಿಂದ ಒಂದು ಪ್ರೀತಿಯಿಂದ ಒಂದು
ಒಂದು ಕಡೆ ಒಟ್ಟು ಸೇರ್ಲಿಕ್ಕೆ ನಾವು ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ ಅನ್ನುವುದೇ ನಮಗೆ ಒಂದು ತುಂಬಾ ಸಂತೋಷದ ವಿಚಾರ. ಮೊದಲಿಂದಲೂ ನಾವು ಒಟ್ಟು ಸೇರ್ತಾ ಇದ್ವಿ, ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನಾವು ಒಟ್ಟು ಸೇರ್ತಾ ಇದ್ವಿ. ಆದ್ರೆ ಈ ಒಂದು ಸಂಘಟನೆ ನಮ್ಮೆಲ್ಲರನ್ನ ಮತ್ತೆ 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 ಒಟ್ಟು ಸೇರಿಸ್ತಾ ಇದೆ ಎನ್ನುವುದೇ ಒಂದು ದೊಡ್ಡ ವಿಶೇಷತೆ. ಓಕೆ, ಸೊ ಆ ಮೂಲಕ ಒಂದಷ್ಟು ವಿಶೇಷತೆಗಳನ್ನ ತಾವು ಕಾರ್ಯಕ್ರಮಗಳ ಮೂಲಕ ಕೊಡ್ತಾ ಬರ್ತಾ ಇದ್ದೀರಿ, ಒಂದಷ್ಟು ವಿಚಾರಗಳ ಬಗ್ಗೆ ಪರಿಚಯ ಕೂಡ. ಹೌದು, ಈಗ ಕಂಬಳ ಅಂತ ನಾವು ಮಾತಾಡ್ತೇವೆ, ಆದ್ರೆ ಯಾವ ರೀತಿ ಕಂಬಳ ಬಂತು ಅಥವಾ ಅದರಿಂದ ನಮ್ಗೆ ಏನು ಪ್ರಯೋಜನ ಅನ್ನುವುದು ನಮ್ಗೆ ಗೊತ್ತಿಲ್ಲ. ಬಹುಶಃ ನಾವು ಇಂಥ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಾವು ಕಂಬಳಕ್ಕೆ ಪ್ರೋತ್ಸಾಹ ನೀಡುವ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಯುವ ಜನತೆಗೆ ನಮ್ಮ ಸಾಕು ಪ್ರಾಣಿಗಳ ಬಗ್ಗೆ ಒಂದು ಪ್ರೀತಿ ಹೆಚ್ಚಾಗುವ ರೀತಿ. ಮೊದಲೆಲ್ಲ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಅದೆಲ್ಲ ಅಪರೂಪದ ಏನಲ್ಲ, ಬಟ್ ಇವಾಗ ಎಲ್ಲವೂ ಅಪರೂಪ ಆಗೋಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಅದನ್ನ ಪರಿಚಯ ಮಾಡ್ತಾ ಇದ್ದೇವೆ ಅನ್ನುವುದೇ ಒಂದು ಖುಷಿ ನಮಗೆ. ಓಕೆ, ಸೊ ಯಾರೆಲ್ಲ ಅತಿಥಿಗಳು ಭಾಗವಹಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಕೇಳಬೇಕು. ಅದಕ್ಕಿಂತ ಮುಂಚೆ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಚೇತನ್, ಬೆಂಗಳೂರಿಂದ. ಚೇತನ್ ಅವರು ಬೆಂಗಳೂರಿಂದ. ಎಸ್ ಸರ್, ಮಾತಾಡಿ ಚೇತನ್ ಅವರೇ. ಹಲೋ ಚೇತನ್, ಕೇಳಿಸ್ತಾ ಇದೆ, ಮುಂದುವರಿಸಿ, ಮಾತಾಡಿ ಚೇತನ್ ಅವರೇ. ಫಸ್ಟ್ ಆಫ್ ಆಲ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದೀವಿ ನಮ್ಮ ಸಂಘಟನೆ ಗುರುತಿಸಿರೋದಕ್ಕೆ. ಥ್ಯಾಂಕ್ ಯು ಸರ್, ಹೇಳಿ. ಆಮೇಲೆ ಸಂಘದ ಬಗ್ಗೆ ಹೇಳೋದಾದ್ರೆ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ, ನಾವು ಏನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಎಲ್ಲ ಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಕ್ರೀಡೆ ಇರ್ಲಿ, ಸಂಸ್ಕೃತಿ ಇರ್ಲಿ, ಯಾವುದೇ ಇರ್ಲಿ, ಒಂದು ಊರಲ್ಲಿ ಯಾವುದೇ ಕಾರ್ಯಕ್ರಮ ಇರ್ಲಿ ಅವ್ರನ್ನ ಕರೆದು ಇವಾಗ ನಮ್ಗೆ ಸಹಾಯ ಮಾಡ್ತೀರಾ, ಒಂದು ಫಾರ್ ಎಕ್ಸಾಂಪಲ್ ಒಂದು ಮಂದಿರ ಇರ್ಬೋದು, ದೇವಸ್ಥಾನದ ಕೆಲಸ ಇರ್ಬೋದು, ಆ ರೀತಿ ಎಲ್ಲ ಇದ್ರಲ್ಲೂ ಅವ್ರನ್ನ ಕರೆದು ಇವಾಗ ನಮ್ಗೆ ಸಹಾಯ ಮಾಡ್ತೀರಾ ಅಂತ ಕೇಳೋ ಮಟ್ಟಕ್ಕೆ ಆ ಸಂಘ ಬೆಳೆದಿದೆ. ಸೊ ಹಾಗಿರುವಾಗ ನಾವಿನ್ನು ಹೆಚ್ಚು ಹೇಳ್ಬೇಕಾಗಿಲ್ಲ ಅಂತ ಅನಿಸ್ತಾ ಇದೆ. ಆಮೇಲೆ ಈ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ, ಇವಾಗ ಕೆಸರಡಂಜಿ ಕಾರ್ಯಕ್ರಮ ಅಂತ ಹೇಳೋದಾದ್ರೆ, ಇವಾಗ ಗದ್ದೆಗೆ ಇಳಿಯೋರೇ ಇಲ್ಲ, ಯಾರ ಮನೆಯಲ್ಲೂ ಗದ್ದೆನೇ ಇಲ್ಲ. ಸೊ ಈ ಎಲ್ಲಾರು ಮರೀತಾ ಇರುವ ಕಾಲದಲ್ಲಿ ಇವರೊಂದು ಎಲ್ಲ ಜನರಿಗೆ, ದೊಡ್ಡವರಿಂದ ಮಕ್ಕಳವರೆಗೂ ಒಂದ್ಸರಿ ಗದ್ದೆಗೆ ಇಳಿದು ಅದರ ಒಂದು ಮಣ್ಣಿನ ಒಂದು ವಾಸನೆಯನ್ನ ಕೊಡ್ತಾ ಇದ್ದಾರೆ. ಸೊ ಅಷ್ಟು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರು. ಹಾಗೆ. ಓಕೆ, ಸೊ ನೀವು ಕೂಡ ಭಾಗವಹಿಸ್ತಾ ಇದ್ದೀರಾ ಹೇಗೆ? ಹೌದು, ನಾವು ಲಾಸ್ಟ್ ಇಯರ್ ಒಂದ್ಸರಿ ಬಂದಿದ್ವಿ. ಈ ಪ್ರತಿ ಸರಿ ಬರಕ್ಕಾಗಲ್ಲ, ಕೆಲಸದ ಒತ್ತಡ ಇರುತ್ತಲ್ಲ, ದೂರದಿಂದಾನೇ ಲೈವ್ ಅಲ್ಲಿ ನೋಡಿ ಖುಷಿ ಪಡ್ತಾ ಇದೀವಿ ಅಷ್ಟೇ. ನೀವು ದೂರದಿಂದಲೇ ನೋಡಿ ಖುಷಿ ಪಡ್ತಾ ಇದ್ದೀರಿ ಈ ಸಲಕ್ಕೆ? ಹೌದು. ಓಕೆ, ಎಸ್. ಬಹುಶಃ ತಮ್ಮದೇ ಸದಸ್ಯರು ಅಂತ ಕಾಣಿಸುತ್ತೆ, ಏನು ಹೇಳ್ತೀರಿ? ಬಹುಶಃ ಅಲ್ಲಿದ್ರೂ ಕೂಡ ಒಂದು ತಮ್ಮ ಮೇಲೆ ಸದಾ ಪ್ರೀತಿ ಇರುತ್ತೆ, ಸಹಕಾರವನ್ನು ಕೊಡ್ತಾ ಇದ್ದಾರೆ. ಏನು ಹೇಳ್ತೀರಿ ಅವರ ಒಂದು ಪ್ರೀತಿಗೆ? ಥ್ಯಾಂಕ್ ಯು ಚೇತು. ಥ್ಯಾಂಕ್ಸ್ ನಿಮ್ಗೆ ಹೇಳ್ಬೇಕು, ಯಾಕಂದ್ರೆ ಆ ಸಂಘದಲ್ಲಿ ನಾವು ಒಬ್ರು ಸದಸ್ಯರು ಅಂತ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಇವಾಗ ಹೇಗಿದೆ ಅಂದ್ರೆ, ಆ ಸಂಘದಲ್ಲಿ ನಾನು ವಾಲಂಟಿಯರ್ ಆಗಿ ಬರ್ತೀನಿ ಅನ್ನೋ ಸ್ಟೇಜ್ಗೆ ಬಂದಿದೆ. ಮೊನ್ನೆ ಒಬ್ರವರು ನಮ್ಮ ಅಧ್ಯಕ್ಷರು ಮೊನ್ನೆ ಹೇಳ್ತಾ ಇದ್ರು, ಯಾರೋ ಒಬ್ರು ಆಶ್ರಮಕ್ಕೆ ಸಹಾಯ ಮಾಡ್ತಾ ಇದ್ರೆ ಅಂತ. ಬಟ್ ಅವ್ರಿಗೆ ಆಶ್ರಮದ ಕೆಲಸ ನೋಡೋದು ಇಷ್ಟ ಆಗಿಲ್ಲ. ಅವರು ಆಮೇಲೆ ವಾಲಂಟಿಯರ್ ಆಗಿ ಹೇಳಿದ್ರಂತೆ, ಇವರು ವಾಟ್ಸಪ್ ಅಲ್ಲಿ ಹಾಕೋ ಕೆಲವೊಂದು ವಿಚಾರ ನೋಡಿ ನಿಮ್ ಸಂಘಕ್ಕೆ ನಾನು ಆ ಆಶ್ರಮ ಕೊಡೋ ದುಡ್ಡನ್ನ ನಿಮ್ ಸಂಘ ಕೊಡ್ತೀನಿ ಅಂತ. ಆದ್ರೆ ಅವರು ಈಗ ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ. ಅವರು ನಂಗೆ ಮಾತಾಡುವಾಗ ಹೇಳಿದ್ರು ಅವರು, ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಆ ಆಶ್ರಮಕ್ಕೆ ಏನ್ ಕೊಡ್ತಾ ಇದ್ರಲ್ಲ ಆ ರೀತಿ ಸಹಾಯ ಇವರಿಂದ ಆಗ್ಬೇಕು. ಅದಕ್ಕೆ ಅದೇ ಆಗ್ಲೇ ಮಾತಾಡುವಾಗ ಯಾರ್ದೊಂದು ಮನೆ ಕಟ್ಟಕೊಡೋ ವಿಚಾರದಲ್ಲಿ ಮಾತಾಡ್ತಿದ್ರಲ್ಲ, ಅದಕ್ಕೆ ಆ ರೀತಿ ಏನಾದ್ರು ಹೆಲ್ಪ್ ಮಾಡಿ ಆಮೇಲೆ ಅದನ್ನ ಅವ್ರಿಗೆ ತಿಳಿಸೋ ತರ ಆತರ ಎಲ್ಲ ನಡೀತಾ ಇದೆ ಈಗ. ಅಷ್ಟು ಮಟ್ಟಕ್ಕೆ ಆ ಸಂಘ ಬೆಳೆದಿದೆ. ಹಂಗೆ ಎಲ್ಲರೂ ವಾಲಂಟಿಯರ್ ಆಗಿ ಬಂದು ನಾನು ನಿಮ್ ಸಂಘಕ್ಕೆ ಸೇರ್ಕೊಂಡು ಏನಾದ್ರು ಸಮಾಜಕ್ಕೆ ಹೆಲ್ಪ್ ಮಾಡೋ ಅನ್ನೋ ಮನಸ್ಥಿತಿ ಜನರಲ್ಲಿ ಮೂಡಿಸ್ತಾ ಇದ್ದಾರೆ ಅಂದ್ರೆ ಒಳ್ಳೆ ಖುಷಿಯ ವಿಚಾರ ಅದು. ಇದು ಇನ್ನೊಂದಷ್ಟು ಮಂದಿಗೆ ಇನ್ನು ಪ್ರೇರಣೆಯಾಗಿ ಸ್ಫೂರ್ತಿದಾಯಕ ಆಗುತ್ತೆ. ನಿಜವಾಗ್ಲು ಯುವಕರಿಗೆಲ್ಲ ಒಂದು ಪ್ರೇರಣೆ ಆಗಿ ಬೆಳೀತಾ ಇದೆ. ಇವಾಗ ಹೇಗಿದೆ ಅಂದ್ರೆ, ಜನರು ಈ ಮಾಡರ್ನ್ ಯುಗದಲ್ಲಿ ಎಲ್ಲರೂ ದಾರಿ ತಪ್ಪಿ ಹೋಗೋರೆ ಜಾಸ್ತಿ ಹೊರತು ಈ ತರ ಸಮಾಜಕ್ಕೆ ಒಂದು ಹೆಲ್ಪ್ ಮಾಡೋ ಮನಸ್ಥಿತಿ ಬಾರಿ ಕಮ್ಮಿ ಇದೆ. ಅಂದ್ರೆ ಈ ಸಂಘ ಒಂದು ಎಲ್ಲರಿಗೂ ಮತ್ತೆ ಒಂದು ಸರಿದಾರಿಗೆ ತರೋ ತರ ಮಾಡ್ತಾ ಇದೆ. ಧನ್ಯವಾದಗಳು ಚೇತನ್ ಅವರೇ, ಕರೆ ಮಾಡಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡದಕ್ಕಾಗಿ. ಎಸ್,
ಇನ್ನು ನಾಳಿನ ಕಾರ್ಯಕ್ರಮದ ಬಗ್ಗೆ ಮಾತನಾಡೋದಿದ್ರೆ, ಸೊ ಅತಿಥಿಗಳು ಯಾರೆಲ್ಲ ಬರ್ತಾ ಇದ್ದಾರೆ, ಸೊ ಹೇಗೆ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಡ್ತಾ ಇದ್ದಾರೆ ಅಂತ. ಮುಖ್ಯವಾಗಿ ಒಂದು ವಿಚಾರ, ಪ್ರೋತ್ಸಾಹದ ಬಗ್ಗೆ ಮಾತಾಡ್ತಾ ಇರುವಾಗ ನನಗೊಂದು ವಿಚಾರ ಮರೆತೋಯ್ತು. ಮುಖ್ಯವಾಗಿ ನಮ್ಮ ಸಂಘಟನೆ ಯಾವ ರೀತಿ ಪ್ರೋತ್ಸಾಹವನ್ನ ನೀಡುತ್ತೆ ಅಥವಾ ಯಾವ ರೀತಿ ನಮಗೆ ಪ್ರೋತ್ಸಾಹವನ್ನ, ಯಾವ ಕೆಲಸವನ್ನ ಮಾಡಬೇಕು ಅಂತ ಗೌರವಿಸ್ತವೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇವೆ. ನಮ್ಮ ರಾಜೇಶ್ ಮಯೂರ್ ಅವರು ಸಂಘಟನೆಗೆ ಸೇರಿದ ನಂತರ ದೇಹದಾನ ಮಾಡಬೇಕು ಅಂತ ಒಂದು ತನ್ನ ಇಚ್ಛೆ ಅನುಸಾರ ಒಂದು ನಮ್ಮ ಊರಿನ ಒಂದು ಜನರಿಗೆ ಒಂದು ಪ್ರೇರಣೆ ನೀಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಬಹುಶಃ ನಮ್ಮ ನಂತರವೂ ಕೂಡ ನಮ್ಮ ಉಪಕಾರ ನಮ್ಮ ಜನರಿಗೆ ಆಗ್ಲಿ ಅನ್ನುವಂತ ಒಂದು ಪ್ರೋತ್ಸಾಹವನ್ನ ನಮ್ಮ ಜನತೆಗೆ ತಿಳಿಸುವುದು ಕೂಡ ಒಂದು ಮಾದರಿಯ ಕೆಲಸ ಅಂತ ಅನ್ಸುತ್ತೆ ನನಗೆ. ನೀವು ಹೇಳ್ತಾ ಇದ್ರಿ ನಾಳಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಅಂತ. ಮುಖ್ಯವಾಗಿ ನಮ್ಮವರೇ ಆದ ಶಾಸಕರು ಅಶೋಕ್ ಕುಮಾರ್ ರೈ, ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ಅರುಣ್ ಕುಮಾರ್ ಪುತ್ತಿಲ, ಹಿಂದೂ ಮುಖಂಡರು, ಹಾಗೇನೆ ಸಹಜ್ ರೈ ಬಲಜ್ಜ, ಉದ್ಯಮಿಗಳು, ಮೋಹನ್ ದಾಸ್ ರೈ, ಮಾತೃಶ್ರೀ ಅರ್ಥ ಮೂವರ್ಸ್ ಕುಂಬ್ರಾ, ಸುಬ್ರಾಯ ಬಲ್ಯಾಯ, ಹಾಗೇನೆ ಸುನಿಲ್ ರೈ ಪಾಲ್ಗುನಿ, ಶ್ರೀಮತಿ ನೂತನ ಪ್ರವೀಣ್ ನೆಟ್ಟರು, ಇವರು ಈ ಗಣ್ಯರೆಲ್ಲ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಓಕೆ, ಸೊ ಇವರ ಮೂಲಕ ಉದ್ಘಾಟನೆಗೊಳ್ಳುತ್ತೆ ಇಷ್ಟು ಗಣ್ಯರ ಕಾರ್ಯಕ್ರಮ ಏನಿರುತ್ತೆ ಅದು ಆಗುತ್ತೆ. ಮುಖ್ಯವಾಗಿ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಕುಣಿತ ಭಜನೆಯಿಂದ ದೇವರ ಸ್ತುತಿಯೊಂದಿಗೆ ಪ್ರಾರಂಭಗೊಂಡು ಆನಂತರ ಈ ಗಣ್ಯ ವ್ಯಕ್ತಿಗಳು ವೇದಿಕೆಯನ್ನ ಅಲಂಕರಿಸಿ ಇವರ ಒಂದು ಶುಭ ಹಾರೈಕೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದೆ ಸಾಗುತ್ತೆ. ಈ ಬಾರಿ ನಾವು 2 ದಿವಸದ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ. ಯಾಕಂದ್ರೆ ಒಂದೇ ದಿನ ಎಲ್ಲವನ್ನೂ ನಡೆಸುವುದು ನಮ್ಗೆ ಸ್ವಲ್ಪ ಕಷ್ಟ ಸಾಧ್ಯ ಅನ್ನೋ ದೃಷ್ಟಿಯಿಂದ ಮೊದಲು ಉದ್ಘಾಟನೆ ಮಾಡಿ ನಂತರ ಆಟೋಟ ಸ್ಪರ್ಧೆಗಳೇನಿದೆ ಅಥವಾ ಕೆಲವೊಂದು ಕಾರ್ಯಕ್ರಮಗಳನ್ನ ನಾವು ಮರುದಿವಸ ಇಟ್ಕೊಂಡಿದ್ದೇವೆ. ಉದ್ಘಾಟನೆ ಎಂದೇ ರಾತ್ರಿ ನಾಟಕ ಕೂಡ ನಡೆಯಲಿಕ್ಕಿದೆ. ಮತ್ತೆ ಈ ಗಣ್ಯರು ಕೂಡ ನಮ್ಮ ಜೊತೆ ಸೇರಿ ಶುಭ ಹಾರೈಸಲಿದ್ದಾರೆ. ಓಕೆ, 19ರಂದು ಆಟೋಟ ಸ್ಪರ್ಧೆಗಳು ನಡೆಯುವುದಕ್ಕಿದೆ ಅನ್ನುವಂಥದ್ದು. ಹೌದು, ಮುಖ್ಯವಾಗಿ ಸ್ಥಳೀಯರಿಗೆ ವಾಲಿಬಾಲ್, ಕಬಡ್ಡಿ ಪಂದ್ಯಾಟ, ಹಾಗೇನೆ ಮುಕ್ತ ಹಗ್ಗ ಜಗ್ಗಾಟ, ಹಾಗೇನೆ ನಮ್ಮ ಸ್ಥಳೀಯ ಕ್ರೀಡೆಗಳು ಅಂತ ಇದೆ. ನಮ್ಗೆ ಆಸಕ್ತಿಯನ್ನ ನೀಡುವಂಥದ್ದು ಅಥವಾ ನಮ್ಮ ಮನಸ್ಸಿಗೆ ಮುದವನ್ನ ನೀಡುವಂತಹ ಕೆಲವು ಸ್ಪರ್ಧೆಗಳನ್ನ ನಾವು ನೆರೆದಿರುವಂತವರಿಗೆ ಹಮ್ಮಿಕೊಳ್ತಾ ಇದ್ದೇವೆ. ಹಾಗೇನೆ ಅವರಿಗೆ ವಿಜೇತರವರಿಗೆ ಟ್ರೋಫಿಯನ್ನ ಕೂಡ ನೀಡಲಿದ್ದೇವೆ. ಓಕೆ, ಸೊ ಈ ಮೂಲಕ ಕಾರ್ಯಕ್ರಮವನ್ನು ಸಂಘಟನೆ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ಓಕೆ, ಇನ್ನು ಆಲ್ಮೋಸ್ಟ್ ನಾವು ಕಾರ್ಯಕ್ರಮವನ್ನು ಮುಗಿಸುವಂಥ ಒಂದು ಹಂತಕ್ಕೆ ಬಂದಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ನಾವು ಉಲ್ಲೇಖ ಮಾಡಲೇಬೇಕು, ದೇಹ ದಾನ ಅನ್ನುವಂಥದ್ದು. ಬಹುಶಃ ಈ ಮೂಲಕ ತಾವು ಹಾಗೂ ತಮ್ಮ ಧರ್ಮಪತ್ನಿಯವರು ಎಲ್ಲರಿಗೂ ಮಾದರಿಯಾಗಿದ್ದೀರಿ ಅನ್ನುವಂಥದ್ದು. ಇದಕ್ಕೆ ಒಂದು ಮೂಲ ಪ್ರೇರಣೆ ಏನು ಅನ್ನುವಂಥದ್ದನ್ನು ತಿಳಿಸುವ ಜೊತೆಗೆ ಕೊನೆಯದಾಗಿ ಹೇಳುವಂಥ ಮಾತುಗಳು. ಇಲ್ಲ, ನಾನು ಅದೇ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಂಡಾಗ ತುಂಬ ಯೋಚನೆಗಳು ಮತ್ತು ಯೋಜನೆಗಳು ತುಂಬ ಇದೆ. ನಿಜ ಹೇಳಬೇಕಂದ್ರೆ ಅದರಿಂದ ಸಮಾಜಮುಖಿ ಕೆಲಸದಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಇನ್ನು ನಾಳೆ ಏನು ಮಾಡೋಣ, ನಾಳ್ದು ಏನು ಮಾಡೋಣ, ಇದೇ ಯೋಚನೆಗಳು. ಈ ಮಧ್ಯೆ ಒಂದು ಕನಸಿತ್ತು, ಒಂದು ಏನಾದರೂ ಈ ಸತ್ತು ಮಣ್ಣಾಗಿ ಹೋಗುವುದಕ್ಕಿಂತ ಸಮಾಜಕ್ಕೆ ಇನ್ನೊಮ್ಮೆ ಹೆಸರು ಉಳಿಯಲಿ, ಹಾಗೂ ಸಮಾಜಕ್ಕೆ ಏನಾದರೂ ಪ್ರೇರಣೆ ಆಗಲಿ, ಹಾಗೆ ಒಂದು ದೇಹದಾನ ಮಾಡಿದೆ. ಮತ್ತೆ ತುಂಬಾ ಆಲೋಚನೆ ಮಾಡಿದ್ದೇನೆ, ಆಲೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೇನೆ. ಮತ್ತೆ ನನ್ನ ಬ್ಯಾಕ್ ಗ್ರೌಂಡ್ ಸಹ ಅಷ್ಟೊಂದು ಚೆನ್ನಾಗಿಲ್ಲ. ಮತ್ತೆ ನನ್ನ ಅದು ಸಂಘಟನೆ ಬಂದ ಮೇಲೆ ಆದಷ್ಟು ಕೋಪ ಇದೆಲ್ಲ ತಾಳ್ಮೆ ಕಲ್ತ್ಕೊಂಡಿದ್ದೇನೆ ಆ ವಿಚಾರದಲ್ಲಿ. ಖಂಡಿತವಾಗಿ ಬಂದಿದೆ. ಎಲ್ಲರಿಗೂ ತಲೆಬಾಗಬೇಕು, ಎಲ್ಲರ ಮಾತನ್ನು ಕೇಳಬೇಕು. ಅದು ಮುಂಚೆ ಇರಲಿಲ್ಲ, ಸಂಘಟನೆ ಬರುವುದಕ್ಕಿಂತ ಮುಂಚೆ ಅದಿರಲಿಲ್ಲ. ನಾನು ಅದು ಸಂಘಟನೆ ಬಂದ ಮೇಲೆ ಅದನ್ನು ತುಂಬಾ ನನಗೆ ಅದು ತಾಳ್ಮೆ, ನೆಮ್ಮದಿ ಸಿಕ್ಕಿದೆ ಅದರಲ್ಲಿ. ಹಾಗೆ ಇನ್ನು ಈ ಸಂದರ್ಭದಲ್ಲಿ ಕೊನೆಯದಾಗಿ ಹೇಳುವಂಥದ್ದು ವೀಕ್ಷಕರಿಗೆ ಅಥವಾ ಜನರಿಗೆ. ಸಂಘಟನೆ ಈಗ 6 ವರ್ಷ ಆಗಿದೆ. ಬಹಳಷ್ಟು ಹೆಸರು ಈಗ ಜಿಲ್ಲೆಯಲ್ಲಿ ಇದೆ. ಕಾರಣ ಇಷ್ಟೇ, ಸಂಘಟನೆ ಕೆಲಸ ಮಾಡ್ತಾ ಹೋಗುವಾಗ ನಾವು ಮಾಡುವ ಕೆಲಸವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಯಾವುದರಲ್ಲೂ ಈ ತರ ಮಾಡ್ತಾ ಇದ್ದೇವೆ ಅಂತ ನೋಡಿದಾಗ ಇನ್ನೊಬ್ಬರಿಗೆ ಅದು ಪ್ರೇರಣೆ ಆಗುತ್ತೆ. ಇನ್ನೊಂದು ಹಳ್ಳಿಯಲ್ಲಿ ಸಂಘಟನೆ ಬೆಲೆಯಲ್ಲಿ ಹೀಗೆ ಯೋಚನೆಗಳಿತ್ತು.
ಸ್ಟಾರ್ಟಿಂಗ್ ಆಗುವಾಗ ನಾವೊಂದು ಫಸ್ಟ್ ಕೆಸರಡೊಂಜಿ ಕಾರ್ಯಕ್ರಮದಲ್ಲಿ ನಾವು 60,000 ಏನು ಕಾರ್ಯಕ್ರಮ ಮಾಡಿದೆವು. ಒಂದು 50,000 ಏನು ಖರ್ಚಾಗಿದೆ. ಅದರ ಉಳಿತಾಯ ಹಣವನ್ನು ನಾವು ವಿಷ್ಣುಮೂರ್ತಿ ಅಲ್ಲಿ ಶ್ರೀ ವಿಷ್ಣುಮೂರ್ತಿ ದೈವ ಇದೆ ಒತ್ತೆಕೊಲ್ಲ ಮಜ್ಜರಡ್ಕ ಅಲ್ಲಿಗೆ ಅರ್ಪಿಸಿದ್ದೆವು. ಆ ನಂತರವಾಗಿ ಅಲ್ಲಿ ಗುಲಿಗರಾಜ ದೈವ ಅದರ ಪ್ರೇರಣೆಯಾಗಿ ನಾವು ಯಾವೇ ಕಾರ್ಯಕ್ರಮವನ್ನು ಮಾಡಿದ್ರು ಅಲ್ಲಿ ಒಂದು ಆಶೀರ್ವಾದ ಪಡೆದುಕೊಂಡೇ ಮುಂದುವರಿಯುವುದು. ಎಷ್ಟೇ ತೊಂದರೆ ಬಂದರೂ ಸಹ ಅಲ್ಲಿ ಅದು ನಮಗೆ ಸರಿಯಾಗಿ ಜಯ ಸಿಗ್ತದೆ. ಪ್ರತಿಯೊಂದು ಕಾರ್ಯಕ್ರಮವೂ ಯಶಸ್ವಿಯಾಗಿದೆ. ಅಲ್ಲಿಂದ ಇಂದು ಸಂಘಟನೆ ಯಾವ ಕೆಲಸ ಕೈ ಹಾಕಿದ್ರು ಯಶಸ್ಸು ಸಿಕ್ಕಿದೆ. ಮತ್ತೆ ಇಷ್ಟ ತನಕ ಈಗ ಒಂದು ಕಾರ್ಯಕ್ರಮ ಕೆಸಡೊಂಜಿ ಕಾರ್ಯಕ್ರಮ ಮಾಡುವಾಗ ಸಾಧಾರಣ ಒಂದು 5 ಲಕ್ಷ 6 ಲಕ್ಷ ಖರ್ಚು ಮಾಡುವಷ್ಟು ಹಾಗೂ ದಾನಿಗಳು ನಮಗೆ ಸಿಕ್ಕಿದ್ದಾರೆ. ಅದು ನಮಗೆ ತುಂಬಾ ಸಂತೋಷ ಇದೆ. ಅವರ ಪ್ರೋತ್ಸಾಹ ಇನ್ನೂ ಹೀಗೆ ಇದ್ರೆ ಮುಂದೆಯೂ ಉತ್ತಮ 6 ವರ್ಷ ನಂತರ ಅದು ಕ್ರಮೇಣವಾಗಿ ಬೆಳೆಯುತ್ತಾ ಇರಲಿ, ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಅಂತ ನಾನು ಕೇಳಿಕೊಳ್ತೇನೆ. ಓಕೆ, ಇನ್ನು ರಘುನಾಥ್ ಗೋಳ್ತಿಲ ಅವರೇ, ಅಧ್ಯಕ್ಷರ ನೆಲೆಯಲ್ಲಿ ಕೊನೆಯ ಮಾತು ಈ ಸಂದರ್ಭದಲ್ಲಿ ಹೇಳುವಂಥದ್ದು. ಈ ಕೆಸರಡೊಂಜಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿ. ನಾಳೆ ನಡೆಯುವ ಕೆಸರು ಕಾರ್ಯ ಹಮ್ಮಿಕೊಂಡಿದ್ದೀವಿ. ವಿವಿಧ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಬಂದು ಭಾಗವಹಿಸಿ ಈ ವಿಷ್ಣು ಯುವ ಶಕ್ತಿ ಸಂಘಟನೆಯ ಸದಸ್ಯರು ಹಾಗೂ ಪದಾಧಿಕಾರಿಗಳ ಪರವಾಗಿ ನಾವು ಕೇಳ್ಕೊಳ್ಳೋದು. ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೀವಿ. ಎಸ್, ಇನ್ನು ಭರತ್ ಗೋಲ್ತಾಚಿ ಅವರು ಕೊನೆಯದಾಗಿ ಹೇಳುವಂತ ಮಾತುಗಳು. ನಮಗೆ ನಾವು ಏನೆಲ್ಲ ಮಾಡ್ತಾ ಇದ್ದೇವೆ ಅದು ದೇವರ ಕೃಪೆ. ನಮ್ಮ ಸಂಘಟನೆಯ ಹೆಸರನ್ನು ಕೂಡ ನಾವು ಶ್ರೀ ವಿಷ್ಣು ಅಂತ ಏನಕ್ಕೆ ಇಟ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಹತ್ತಿರದಲ್ಲೇ ಇರುವಂತಹ ದೈವದ ಒಂದು ಆಶೀರ್ವಾದವು ನಮಗೆ ಇರಲಿ. ನಮ್ಮ ಸಂಘಟನೆ ಪ್ರಾರಂಭದಲ್ಲಿ ನಮ್ಮ ಸಂಘಟನೆ ಹೆಸರು ವಿಷ್ಣು ಫ್ರೆಂಡ್ಸ್ ಅಂತ ಇತ್ತು. ಅದನ್ನ ನಾವು ಮತ್ತೆ ಶ್ರೀ ವಿಷ್ಣು ಯುವಶಕ್ತಿ ಬಳಗ ಅಂತ ಮುಂದುವರಿಸಿಕೊಂಡು ದೇವರ ಒಂದು ಆಶೀರ್ವಾದವು ನಮ್ಮ ಜೊತೆ ಸದಾ ಇರಲಿ ಎನ್ನುವ ಆರೈಕೆ ನಮ್ಮದಾಗಿತ್ತು. ಅದರ ಜೊತೆಗೆ ಒಂದು ನಮ್ಮ ಊರಿನ ನಮ್ಮ ಜನರ ಒಂದು ಆರೈಕೆ ಎಲ್ಲಿವರೆಗೆ ನಮ್ಗೆ ಇರುತ್ತೋ ಅಲ್ಲಿವರೆಗೆ ನಮ್ಮ ಕಾರ್ಯಕ್ರಮಗಳು ನಿರಂತರವಾಗಿ ಸಾಗ್ತಾ ಇರುತ್ತೆ. ಅದರ ಜೊತೆ ನಾಳೆ ನಾವು ನಮ್ಮ ಒಂದು 6ನೇ ವರ್ಷದ ಕೆಸರಡೊಂಜಿ ದಿನ ಕಾರ್ಯಕ್ರಮ ಏನ್ ನಡೆಯುತ್ತೆ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಹಾಗೆಯೇ ಲೈವ್ ಕೂಡ ಹೋಗುತ್ತೆ. ತಮ್ಮೆಲ್ಲರ ಒಂದು ಉತ್ತಮ ರೀತಿಯಾದ ಸ್ಪಂದನೆ ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎಸ್, ಧನ್ಯವಾದಗಳು ಮೂವರಿಗೂ ಕೂಡ. ಬಹುಶಃ ಕಾರ್ಯಕ್ರಮದ ಅಂತಿಮ ಒಂದು ಸಿದ್ಧತೆಯ ಒಂದು ಒತ್ತಡದ ಮಧ್ಯೆ ಕೂಡ ಬಂದಿದ್ದೀರಿ. ಒಂದಷ್ಟು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ತಮ್ಮ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ತಮ್ಮ ಸಮಾಜ ಸೇವಾ ಚಟುವಟಿಕೆಗಳಿಗೆ ಇನ್ನೊಂದಷ್ಟು ದಾನಿಗಳ ಒಂದು ಪ್ರೋತ್ಸಾಹಕರ ಬೆಂಬಲ ಸಿಕ್ಕಿ ಇನ್ನೊಂದಷ್ಟು ಸಮಾಜಮುಖಿ ಚಟುವಟಿಕೆಗಳು ತಮ್ಮ ಮೂಲಕ ಮೂಡಿ ಬರಲಿ ಅನ್ನುವಂಥ ಆಶಯದೊಂದಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡದಕ್ಕಾಗಿ. ಎಸ್, ಇದಿಷ್ಟು ನವೆಂಬರ್ 18 ಮತ್ತು 19ರಂದು ಮಜ್ಜಾರಗದ್ದೆಯಲ್ಲಿ ನಡೆಯುವಂತಹ ಶ್ರೀ ವಿಷ್ಣು ಯುವಶಕ್ತಿ ಬಳಗ ಮಜ್ಜಾರಡ್ಕ ಇದರ 6ನೇ ವರ್ಷದ ಕೆಸರಡೊಂಜಿ ದಿನದ ಬಗೆಗೆ ಒಂದಷ್ಟು ಮಾಹಿತಿಗಳು. ಸೊ 2 ದಿನಗಳ ಕಾಲ ಅತ್ಯಂತ ವೈವಿಧ್ಯಮಯವಾಗಿ ವೈಭವಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರ ಸುದ್ದಿ ಲೈವ್ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಮೂಡಿಬರೋದಕ್ಕಿದೆ. ಸೊ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ, ಜೊತೆಗೆ ಈ ಒಂದು ಯುವಕರ ತಂಡದ ಪರಿಶ್ರಮಕ್ಕೆ ಒಂದು ಪ್ರೋತ್ಸಾಹವನ್ನು ಸೂಚಿಸಿ ಅನ್ನುವಂಥದ್ದನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551.
ಬಲೆ ಬಲೆ ಯಾವ ಲೇಟ್ ಅಲ್ಲಿ పోయి ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ పోయి ಬಾಬಾ ಇಲ್ಲ ಮಸ್ತ್ ಖುಷಿ ಆಪುಂಡು ಬಾಬಾ ಫುಲ್ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ನಿಲ್ಲಡ್ ಮಾತಾಡಲ್ಲ ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ ಬಿನೆಜಿ ಪೋಲೇರ್ ಬೇಬಿ